ರಮೇಶ್ ಅರವಿಂದ್ ಸುಂದರ ಸ್ವಪ್ನಗಳು ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದರು. ಈ ಮೊದಲು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರು. ಬಾಲ್ಯದಿಂದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದುದರಿಂದ ನಟರಾದರು. ಕನ್ನಡದಲ್ಲಿ ರಾಮ ಶ್ಯಾಮ ಭಾಮ, ಅಮೃತವರ್ಷಿಣಿ, ಅಮೆರಿಕ ಅಂತಹ ಅನೇಕ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಕನ್ನಡ ಅಷ್ಟೇ ಅಲ್ಲದೆ ಇತರ ಸತ್ಯವಾನ್ ಸಾವಿತ್ರಿಯಂತಹ ಅದ್ಭುತ ಸಿನಿಮಾಗಳನ್ನು ನಿರ್ದೇಶನದಲ್ಲೂ ತಮ್ಮ ಸೃಜನಶೀಲತೆಯನ್ನು ತೋರಿಸಿದ್ದಾರೆ. ಜೊತೆಗೆ ಹೂಮಳೆ, ಅಮೃತಧಾರೆಯಂತಹ ಸಿನಿಮಾಗಳಿಗೆ ಕಥೆಯನ್ನು ಬರೆದು ಕಥೆಗಾರರಾಗಿದ್ದಾರೆ. ಬೆಳ್ಳಿ ಪರದೆಯ ಜೊತೆಗೆ ಕಿರುಪರದೆಯಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಒಂದು ದಂತಕಥೆಯಾದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ 3 ಸೀಸನ್ಗಳನ್ನು ಜನರ ಮೆಚ್ಚುಗೆ ಗಳಿಸಿದೆ. ಇತ್ತೀಚೆಗೆ ಇವರ ಮೊದಲ ಆವೃತ್ತಿಯಾದ ಕನ್ನಡ ಕೋಟ್ಯಧಿಪತಿ ಕಾರ್ಯಕ್ರಮ ಕಿರುತೆರೆಯಲ್ಲಿ ಯಶಸ್ವಿಯಾಗಿ ಮೂಡಿಬಂದಿದೆ. ಇವುಗಳಷ್ಟೇ ಅಲ್ಲದೆ ಇತರ ಕಿರುತೆರೆ ಜೊತೆಗೆ ರೇಡಿಯೋ ಕ್ಷೇತ್ರದಲ್ಲೂ ಆರ್ಜೆ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿ ಇಂಗ್ಲಿಷ್ ಶೀರ್ಷಿಕೆ ಒಳಗೊಂಡ ಇಟ್ಸ್ ನೋ ಫನ್ ವಿತೌಟ್ ಯು ಮತ್ತು ಕನ್ನಡ ಪುಸ್ತಕವಾದ ಖುಷಿಯಿಂದ ರಮೇಶ್ ಇಂತಹ 2 ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಇವರ ಸ್ಫೂರ್ತಿದಾಯಕ ಉಪನ್ಯಾಸಗಳಿಂದಲೂ ಇತ್ತೀಚೆಗೆ ಚಿರಪರಿಚಿತರಾಗಿದ್ದಾರೆ. ಇವರು 2 ಬಾರಿ ಫಿಲ್ಮ್ ಫೇರ್, 2 ಬಾರಿ ಕರ್ನಾಟಕ ರಾಜ್ಯದ ಮತ್ತು 1 ಬಾರಿ ಆ ಸ್ಕ್ರೀನ್ ಇದರ ಅತ್ಯುತ್ತಮ ನಟ ಪ್ರಶಸ್ತಿಯ ಜೊತೆಗೆ 10 ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸುತ್ತಾ ವೇದಿಕೆ ಶ್ರೀ ರಮೇಶ್ ಅರವಿಂದ್ ಇವರಿಗೆ. ಅದು ಒಂದು ಕೆಂಪು ಚೇರ್ ಇರ್ತಿತ್ತು. ಆ ಚೇರಲ್ಲಿ ಒಬ್ಬ ಸಾಧಕರನ್ನ ಕೂರಿಸಿ ಅವರ ಕಥೆನ ನಿಮ್ಗೆ ಹೇಳೋದು ನನಗೆ ಅಭ್ಯಾಸ. ಇವತ್ತು ನನ್ನ ಕಥೆನ ಹೇಳಿ ಅಂತ ಹೇಳ್ತಿದ್ದಾರೆ. ನಾವು ಸ್ವಲ್ಪ ಮುಜುಗ ವಸ್ತು ಹೋಯ್ತು. ಒಂದು ಹೊಸ ಅವಕಾಶ ಕೊಟ್ಟಿದ್ದೀರಿ. ಮುಡೀಸಿರಿಗೆ ಈ ತಂಡದವರಿಗೆ ಧನ್ಯವಾದಗಳು. ಈಗ ನಮ್ಮ ಕಥೆನ ನಾವೇ ಹೇಳೋದು ಅಂದ್ರೆ ಸರ್ವಗುಣ ಸಂಪನ್ನ ಉತ್ತಮ ವ್ಯಕ್ತಿ, ಇದೇ ನಾವು ಹೊರಗೋದು. ನಮ್ಮಲ್ಲಿರೋ ದೋಷಗಳು, ನಮ್ಮಲ್ಲಿರೋ ತಪ್ಪುಗಳು, ನಮ್ಮಲ್ಲಿರೋ ಕೊರತೆಗಳು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಅಲ್ವಾ? ಹಾಗೆ ನಾನೇನ್ ಮಾಡಿದೆ, ನನಗೆ ಪರಿಚಯ ಇರೋದು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು, ನನ್ನ ಹಳೆಯ ಟೀಚರು, ಇವ್ರಿಗೆ ಫೋನ್ ಮಾಡಿ ದಯವಿಟ್ಟು ರಮೇಶ್ ಇಷ್ಟ ನೋಡ್ಕೊಂಡ್ಬಂದಿದ್ದೀರಲ್ಲ, ರಮೇಶ್ ಅಂದ್ರೆ ಏನು ನಿಮ್ಮ ಪ್ರಕಾರ 3 ವಾಕ್ಯಗಳಲ್ಲಿ ನನ್ನ ಮೆಸೇಜ್ ಕಳಿಸಿ ಅಂತ ಕಳಿಸ್ದೆ. ಏನಿದೆ ನೋಡೋಣ ಹೊರಗಡೆ ಒಪಿನಿಯನ್ ನೋಡ. ನನ್ನ ಹೆಂಡತಿ ಮೊದಲು ಮೆಸೇಜ್ ಮಾಡಿದ್ರು. ಅವಳ ದೃಷ್ಟಿಯಲ್ಲಿ ನನ್ನ ಕತೆ ಇದು 3 ವಾಕ್ಯದಲ್ಲಿ. 7 ಜನ್ಮಕ್ಕೂ ನಮ್ಮ ಸಂಬಂಧ ಹೀಗೆ ಇರಬೇಕು, ಆದರೆ ಮುಂದಿನ 6 ಜನ್ಮದಲ್ಲಿ ನಾನು ಗಂಡ, ನೀವು ಹೆಂಡತಿ, ಕಾದಿ ನಿಮಗೆ ಅಮ್ಮ. ನನ್ನ ಗೆಳೆಯರ ಕಳಿಸಿದ್ರು, ಓ ನಿನ್ ಕೈಯಲ್ಲೇ ಸಾಧ್ಯ ಅಂದ್ರೆ ಯಾರಿಂದ ಬೇಕಾದ್ರೆ ಸಾಧ್ಯ ಕಣ ಅಂತ ಕಾಲೆಳೆದ್ರು. ನನ್ನ ಟೀಚರ್ ಮೆಸೇಜ್ ಮಾಡಿದ್ರು, ಆಗ್ಲೂ ಒಳ್ಳೆ ಹುಡುಗ, ಈಗಲೂ ಒಳ್ಳೆ ಹುಡುಗ, ನಿನಗೆ ಒಳ್ಳೇದಾಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ. ಇದು ಬೇರೆ ಬೇರೆಯವರ ದೃಷ್ಟಿಯಲ್ಲಿ ನನ್ನ ಕತೆ. ನನ್ನ ದೃಷ್ಟಿಯಲ್ಲಿ ಬಹಳ ಬ್ರೀಫ್ ಆಗಿ ಹೇಳೋದಾಗಿದ್ರೆ ನಾನು ವೀಕೆಂಡ್ ರಮೇಶ್ ಅದನ್ನೇ ಹೇಳಿದೆ. ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶ್, ಅಷ್ಟೇ ರಮೇಶ್, ಬೇರೆ ಏನಿಲ್ಲ. ಇದೆಲ್ಲ ಹೇಗೆ ಶುರುವಾಯ್ತು ಅಂದ್ರೆ, ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇರ್ತೀನಿ, 1 ಗಂಟೆಯಲ್ಲಿ 1 ಕೋಟಿ ನ್ಯಾಯವಾಗಿ ಗೆಲ್ಬೋದು ಅಂತ. 1 ಗಂಟೆ ಇರಲ್ಲ, ಒಂದೇ 1 ಕ್ಷಣದಲ್ಲಿ ನಾನು ಕೋಟ್ಯಾಧಿಪತಿ ಆಗ್ಬಿಟ್ಟೆ. ಆ ಕ್ಷಣ ಯಾವುದು ಅಂದ್ರೆ, PA ಗೋವಿಂದಾಚಾರಿ ಮತ್ತು ಸರೋಜಾ ದಂಪತಿಗಳಿಗೆ ಹುಟ್ಟುತ್ತಲ್ಲ ಆ ಕ್ಷಣ ನನ್ನನ್ನ ಕೋಟ್ಯಾಧಿಪತಿ ಮಾಡಿಸ್ಬಿಟ್ಟು.
ಒಳ್ಳೆ ತಂದೆ ತಾಯಿಗಳು ಸಿಗೋದಕ್ಕಿಂತ ದೊಡ್ಡ ಆಸ್ತಿ ಏನಿದೆ? ಅದು ನನಗೆ ಮೊದಲನೇ ಕ್ಷಣವೇ ಸಿಗ್ಬಿಡ್ತೀವಿ. ನನಗೆ ಸಿಕ್ಕಿದಂತ ನಾನು ಹುಟ್ಟಿದಾವೆ ಲಾಟ್ರಿ ಸರ್. ನಾನು ಹುಟ್ಟಿದಾವೆ ಲಾಟ್ರಿ ಹೊಡೆದ್ಬಿಟ್ಟೆ, ಅಲ್ಲೇ ಸಿಕ್ಬಿಡ್ತು ನನಗೆ ಕೊಟ್ಟಿ. ನಮ್ಮಪ್ಪ ಹೇಗೆ ಅಂದರೆ ಬಹಳ ಶಿಸ್ತಿನ ಮನುಷ್ಯ, ಬಹಳ ಸಿಸ್ಟಮ್ಯಾಟಿಕ್, ಸ್ವಲ್ಪ ಸೋಮರಿತನ ಇಲ್ಲ, ಯಾವಾಗಲೂ ಲವಲವಿಕೆಯಿಂದ ಏನೋ ಮಾಡ್ತಾನೇ ಇರ್ತಾರೆ. ಅಂಡ್ ತುಂಬ ಶಾರ್ಪ್, ಮೆಮೊರಿ ತುಂಬ ಚೆನ್ನಾಗಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮಮ್ಮ ತಾಳ್ಮೆಯ ಶಿಖರ ಅವರು ಅತಿಯಾಗಿ ಆಡೋದು ಇಲ್ಲ, ನಗೋದು ಇಲ್ಲ, ಯಾವಾಗಲೂ ಪೆಸಿಫಿಕ್ ಓಷನ್ ಥರ ಹೀಗೇ ಇರ್ತಾರೆ. ಇನ್ನೊಂದು ಕಡೆ ನಮ್ಮಮ್ಮ ಯಾರ ಜೊತೆನೂ ಒಂದು ಜೋರಾಗಿ ಮಾತಾಡಿ ನೋಡಿಲ್ಲ, ಯಾರ ಜೊತೆ ಜಗಳಾಡಿಂದ ನೋಡಿಲ್ಲ, ಎಲ್ಲರ ಜೊತೆ ಪ್ರೀತಿಯಿಂದ ಇರೋದು. ಅದು ನನಗೆ ಬಂತು. ಮೂರನೇದಾಗಿ ಬಹಳ ಮುಖ್ಯವಾಗಿ ನಮ್ಮಮ್ಮನ ಒಂದು ತೃಪ್ತಿ ಇತ್ತು. ಅಂದರೆ ಅವ್ರ ಪ್ರಪಂಚ, ಅವ್ರ ಗಂಡ, ನಾನು, ನನಗಿಬ್ಬರು, ಒಬ್ಬ ಅಣ್ಣ, ಒಬ್ಬ ತಮ್ಮ ಇದ್ದಾರೆ, ಒಬ್ಬ ಅಕ್ಕ ಇದ್ದಾರೆ. ನಾವು 6 ಜನ ಅವ್ರ ಪ್ರಪಂಚ. ಅದನ್ನು ಆಚೆ ಅವ್ರ ಪ್ರಪಂಚ ಗೊತ್ತೂ ಇಲ್ಲ, ಅದರ ಅಗತ್ಯ ಅವ್ರಿಗಿರಲಿಲ್ಲ. ಅದು ತೃಪ್ತಿ ಕೊಟ್ಬಿಟ್ರು. ಈ ಗುಣಗಳೆಲ್ಲ ನನಗೆ ಬಂದ್ಬಿಡ್ತು ಆಟೋಮ್ಯಾಟಿಕ್ಲಿ. ನಮ್ಮಪ್ಪ ಏನೇನೋ ಬಿಸ್ನೆಸ್ ಟ್ರೈ ಮಾಡಿ ಎಲ್ಲದನ್ನೂ ಲಾಸ್ ಆಗಬೇಕು. ಮೊದಲು ಏನು ಮಾಡಿದ್ರು, ನಮ್ಮಪ್ಪ ಟ್ಯಾಕ್ಸಿ ಓಡಿಸ್ತಾ ಇದ್ರು. ಟ್ಯಾಕ್ಸಿ ಓಡಿಸಿದ್ರು, ಅಲ್ಲಿ ಏನು ಗಿಟ್ಟಿಲ್ಲ. ಆಮೇಲೆ ಈ ತೆಂಗಿನಕಾಯಿ ಜನ ಅಂಗಡಿ ಇಟ್ಟರು, ಅಲ್ಲೂ ಲಾಸ್ ಆಗಬೇಕು. ಕೊನೆಗೆ ಏನೇನೋ ಟ್ರೈ ಮಾಡ್ತಿದ್ದಾರೆ. 4 ಜನ ಸಣ್ಣ ಸಣ್ಣ ಮಕ್ಕಳು, ಸಂಸಾರ ನೋಡ್ಕೋಬೇಕು, ಏನು ಗಿಡ್ತಾ ಇಲ್ಲ ಲೈಫಲ್ಲಿ, ಸಾಲ ಮೇಲೆ ಸಾಲ ಏರ್ತಾ ಇದೆ. ಒಂದು ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಸೇರ್ಕೊಂಡು, ಅಕೌಂಟೆಂಟ್ ಆಗಿದ್ರು ಕೂಡ ಆ ಇಡೀ ಫ್ಯಾಕ್ಟ್ರಿ ಹೇಗೆ ನಡೆಯುತ್ತೆ, ವೆಲ್ಡಿಂಗ್ ಹೇಗೆ ಮಾಡ್ತಾರೆ, ಫ್ಯಾಬ್ರಿಕೇಶನ್ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಕಲಿತು ಇವ್ರದೇ ಒಂದು ಸಣ್ಣ ಫ್ಯಾಕ್ಟ್ರಿ ಶುರು ಮಾಡಿದ್ರು. ಒಂದು 15 ಜನ ಕೆಲಸ ಮಾಡುವಂಥ ಫ್ಯಾಬ್ರಿಕೇಶನ್ ಫ್ಯಾಕ್ಟ್ರಿ. 3 ಜನ ಮಕ್ಕಳು, ನಮ್ಮ 3 ಜನನು ಇಂಜಿನಿಯರಿಂಗ್ ಓದಿಸಿದ್ರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನಾನು, ನಮ್ಮನ್ನ, ನಮ್ಮ ತಮ್ಮ 3 ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ನಮ್ಮ ಅಪ್ಪನ ಫ್ಯಾಕ್ಟ್ರಿನ ನೋಡ್ಕೊಳ್ತೀವಿ ಅಂತ ಅವ್ರ ಆಸೆ. ಬಟ್ ಎಲ್ಲರೂ ಬೇರೆ ಬೇರೆ ಕಡೆ ಹೋಗ್ಬೇಕು. ಬಟ್ ಅದ್ರ ಬಗ್ಗೆ ಅವ್ರಿಗೇನು ಬೇಕು ತಕರಾರೇ ಇಲ್ಲ. ನಿನ್ನ ಕನಸು ನೀನು, ನೀನೇನು ಮಾಡ್ತೀವಿ ಮಾಡು, ಸಿನಿಮಾ ನೋಡ್ತೇವೆ ಹೋಗು ಅಂತ ಯಾವತ್ತೂ ನನ್ನ ಕನಸಿಗೆ ನಮ್ಮಪ್ಪ ಆಗಲಿ ಅಮ್ಮ ಆಗಲಿ ಅಡ್ಡ ಬರಲೇ ಇಲ್ಲ. ಇನ್ನೊಂದು ಅದ್ಭುತವಾದ ವಿಷಯ ಅಂದರೆ, ಹೀಗೆ ಮಾಡು, ಹಾಗೆ ಮಾಡು, ಇದು ಓದು, ಅದು ಓದು, ಏನು ಹೇಳಿಲ್ಲ ರೀ. ಬರೀ ಉದಾಹರಣೆ, ಅವ್ರು ಹೇಗೆ ನಡ್ಕೊಂಡ್ರು ಅವನ್ನ ನೋಡಿ ನಾನು ಕಲಿತೆ ಅಷ್ಟೇ. ನಮ್ಮ ಮನೆಗೆ ನಂಬಲ್ಲ, ಇದೆಯಲ್ಲ ಇಲ್ಲಿಂದ ಇಷ್ಟೇ ನಮ್ಮ ಮನೆ. ಇಷ್ಟು ಮನೆಯಲ್ಲಿ ನಾವು 6 ಜನ, ಇಷ್ಟು ಚಿಕ್ಕ ಮನೆ, ಲೋವರ್ ಮಿಡಲ್ ಕ್ಲಾಸ್ ನಾವು. ಇಷ್ಟು ಚಿಕ್ಕ ಮನೆಯಲ್ಲಿ ನಾವು 6 ಜನ ಇದ್ದೀವಿ, ಇಷ್ಟೇ ಜಾಗ. ಬಟ್ ನಮ್ಮ ಮೈಂಡಲ್ಲಿ ಈ ಮನೆ ಎಷ್ಟು ದೊಡ್ಡದು ಅಂದರೆ ಈ ಪ್ರಪಂಚ ಅಷ್ಟು ಸ್ಪೇಸ್ ಇತ್ತಲ್ಲಿ. ಯಾಕಂದರೆ ಯಾವುದೂ ಪ್ರೆಷರ್ ಇಲ್ಲ, ಯಾವುದೂ ಫೋರ್ಸ್ ಇಲ್ಲ. ನಮ್ಮ ಪಾಡ ಬೆಳೀಬಿಟ್ರಿ. ಈ ಅರಣ್ಯದಲ್ಲ ಗಿಡ ಬೆಳೀತಲ್ಲ, ಆದರೂ ನಾವೇ ಬೆಳೆದ್ಬಿಟ್ರಿ ಯಾವುದಕ್ಕೂ. ಅವರು ನಮ್ಮಪ್ಪ ಒಂದು ಒಳ್ಳೆ ಪಾಲಿಸಿ ಇಲ್ಲ. ನಾನು ಹೇಳ್ತಿಲ್ಲ, ಈಗ ಹೊಸ ದಂಪತಿಗಳು ಯಾರಿದ್ರು ದಯವಿಟ್ಟು ಅದನ್ನು ಫಾಲೋ ಮಾಡಿ, ಭಾಳ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅವ್ರದ್ದು ಐಡಿಯಾ ಏನಿತ್ತು ಅಂದರೆ, ಮಕ್ಕಳಿಗೆ ಸರಿಯಾದ ಮೌಲ್ಯಗಳನ್ನು ಕೊಟ್ಬಿಡ್ಬೇಕು, ಅವರಿಗೆ ಅವರ ಜವಾಬ್ದಾರಿಗಳನ್ನ ಏನು ಅಂತ ತಿಳಿಸ್ಬೇಕು. ಆಮೇಲೆ ಹುಚ್ಚಾಪಡೆ ಫ್ರೀಡಮ್ ಕೊಟ್ಬಿಡ್ಬೇಕು. ಬಟ್ ಫ್ರೀಡಮ್ ಕೊಡೋಕ್ಕೆ ಮುಂಚೆ ಮೌಲ್ಯಗಳನ್ನ, ಜವಾಬ್ದಾರಿಗಳನ್ನ ಅವರು ಕಲಿಸ್ಬೇಕು. ಹಾಗೆ ಮಾಡಿ ನನ್ನನ್ನು ಟೋಟಲಿ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬಿಡ್ಬೇಕು. ಯಾವುದೋ ಚಾನೆಲ್ ಯಾರೋ ಡೈರೆಕ್ಟರ್ ಕರೀತಾರೆ, ಬೆನ್ನ ಇಟ್ಕೊಂಡು ಹೋಗಿ ನನಗೆ ಕರ್ಕೊಂಡು ಹೋಗ್ತಿದ್ದಿಲ್ಲ ನಮ್ಮ ಅಪ್ಪ ಅಮ್ಮ, ಹೋಗು ನಿನ್ನ ಕೆಲಸ, ನೀನು ಹೋಗು ಮ್ಯಾನೇಜ್ ಮಾಡೋ ಅಂತ ಬಿಟ್ಬಿಡೋದು. ಹೀಗಾಗಿ ಇಂಡಿಪೆಂಡೆಂಟ್ ಆಗಿ ಬೆಳೆದೆ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಅಪ್ಪ ಅಮ್ಮ. ನಾನು ನಾನಾಗಿರೋಕ್ಕೆ ಮೊದಲನೆಯ ಕಾರಣ, ಮುಖ್ಯವಾದ ಕಾರಣ ನನ್ನ ತಾಯಿ ಮತ್ತು ನನ್ನೇ. ಅವರು ನಮ್ಮ ಅಪ್ಪನ ಪಾಲಿಸಿ ಇದ್ರೆ 2 ವರ್ಷ ಆಯ್ತು ತೀರೋಕ್ಕೆ ಮುಂಚೆ ಹೇಳ್ತಾರೆ, ನನ್ನ ಮಣ್ಣೆಲ್ಲ ಮಾಡ್ಬೇಕು, ನಾನು ಕೊನೆಯವರೆಗೂ ಯಾರಿಗಾದ್ರೂ ಉಪಯೋಗಕರವಾಗಿರ್ಬೇಕು, ಕೊನೆ ಕ್ಷಣದವರೆಗೂ ನನ್ನಿಂದ ಯಾರಿಗಾದ್ರೂ ಯೂಸ್ ಆಗಬೇಕು, ನನ್ನ ಬಾಡಿನ ಡೊನೇಟ್ ಮಾಡ್ಬೋದು. ಹಾಗಾಗಿ ಹೋದಾಗ ಕೂಡ ನನಗೆ ಒಂದು ಉದಾಹರಣೆಯಾಗಿದೆ ನಮ್ಮಪ್ಪ ಇದ್ದಿದ್ದಾರೆ. ಇವತ್ತು ನಾನು ಇದರ ಕಾರಣ ನಮ್ಮ ಅಪ್ಪಾಜಿ, ನಮ್ಮಮ್ಮ. ಇದು ಮೊದಲನೇದು. ಇದು ನನ್ನ ಮನೆಯ ಕತೆ. ಇನ್ನು ಈ ಕಲೆಯಲ್ಲಿ ಶುರುವಾಯಿತು ಸ್ಕೂಲ್ ಕತೆ ಏನಂದ್ರೆ,
ಶ್ರೀ ಕುಮಾರನ್ ಚಿಲ್ಡ್ರನ್ಸ್ ಹೋಮ್ ಅಂತ ಸ್ಕೂಲಲ್ಲಿ ನಾನು ಓದಿದ್ದೆ. ನಾನು 4ನೇ ಕ್ಲಾಸ್ ಓದ್ತಾ ಇದ್ದೀನಿ. ಮೊದಲನೇ ಸಲ ನಾನು ವೇದಿಕೆ ಆಗ್ತಿದ್ದು ಅಂದ್ರೆ ಆವಾಗಲೇ ಅದು ಈ ಪೈಪ್ ಆಫ್ ಹ್ಯಾಮ್ಲಿನ್ ಅಂತ ನೀವು ಕೇಳಿರ್ತೀವಿ. ಕಿಂದರ ಜೋಗಿಯ ಕತೆ. ಅಂದರೆ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಈ ಗಿಳಿಗಳ ಹಾವಳಿ. ಅದಕ್ಕೊಬ್ಬ ಕಿಂದರ ಜೋಗಿನ ಕರೀತಾರೆ. ಅವ್ನು ಎಷ್ಟು ಚೆನ್ನಾಗಿ ಕೊಳಲ್ ನುಡಿಸ್ತಾನೆ ಅಂದರೆ ಆ ಕೊಳಲ್ ನಾದವನ್ನು ಕೇಳಿಕೊಂಡು ಇಲಿಗಳೆಲ್ಲ ಹೋಗಿ ಸಮುದ್ರದಲ್ಲಿ ಬೀಳು ಸತ್ತೋಗುತ್ತೆ. ಇದು ಐಡಿಯಾ. ಇದ್ರಲ್ಲಿ ನಾವೆಲ್ಲ ಏನು ಕಿಂದರ ಜೋಗಿ ಪಾಠನ ಕೊಡ್ತಾರ? ನಾವೆಲ್ಲ ಇಲಿಗಳು. ಇಲಿ ಅಂದ್ರೆ ಏನು ಮಾಡಬೇಕು? 4ನೇ ಕ್ಲಾಸ್ ಮಗು ನಾನು. ನನಗೆ ಮೇಲ್ಗಡೆ ಕೆಳಗಡೆ ಎಲ್ಲ ಕಪ್ಪು ಕಲರ್ ಬಟ್ಟೆ ಹಾಕ್ಬೇಕು, ಕೈಯೆಲ್ಲ. ನಾವು 4 ಕಾಲು ನಡ್ಕೊಂಡು ಹೋಗ್ಬೇಕು, ಕಿಂದರ ಜೋಗಿ ಹಿಂದೆ ನಾವು ಹೋಗ್ಬೇಕು. ಮುಖ ಇಲಿ ಥರ ಕಾಣಬೇಕು ಅಂತ ಒಂದು KG ಕಾರ್ಡ್ಗಳು ಕಪ್ಪು ಕಲರ್ ತಗೊಂಡು ಅದನ್ನ ಈ ಐಸ್ ಕ್ರೀಮ್ ಕೋನ್ ಥರ ಮಾಡಿ ನಮ್ಮ ಮುಖಕ್ಕೆ ಹಾಕ್ಬಿಡು. ಇಲ್ಲಿದೆ ಈ ಥರ KG ಕಾರ್ಡ್ಗಳು. ಕಣ್ಣು ಕಾಣಬೇಕಲ್ಲ ಅಂತ ಇಲ್ಲಿ 2 ಗುಂಪಿನಲ್ಲಿ ತೂತು ಮಾಡ್ಬಿಡು. ನನ್ನ ಅದೃಷ್ಟಕ್ಕೆ ನನ್ನ ಕೋನ್ ಹಿಂಗೆ ತರಲಾಗುತ್ತೆ. ನನ್ನ ಕಣ್ಣು ಇಲ್ಲಿದೆ, ಬಟ್ ಟೂತ್ ಇಲ್ಲೆಲ್ಲೋ ಇದೆ. ನನಗೇನು ಕಾಣ್ತಾ ಇಲ್ಲ. ಅವನು ಕಿಂದರ ಜೋಗಿ ಮುಂದೆ ಹೋಗ್ತಿದ್ದಾನೆ, ಅವನು ಹಿಂದೆ ಎಲ್ಲ ಇಲ್ಲಿಗೆ ಹೋಗ್ತಾ ಇದೆ, ನಾನು ಪಾಡಿ ಈ ಕಡೆ ಹೋಗ್ತಾ ಇದ್ದೀನಿ. ಅವನು ಮುಂದೆ ಹೋದ್ರೆ ನಾನು ಹಿಂದೆ ಹೋಗೋದು, ಅವನು ಎಡಕ್ಕೆ ಹೋದ್ರೆ ನಾನು ಬಲಕ್ಕೆ ಹೋಗೋದು. ಕೊನೆಗೆ ಅಲ್ಲೋ ಈ ಸ್ಟೇಜಿಂದ ಕೆಳಗೆ ಬಿದ್ದುಬಿಟ್ಟೆ. ಕಿಂದರ ಜೋಗಿ ಹಿಂದೆ ಇಲಿಗಳು ಹೋಗ್ಬೇಕು. ಈಗ ನನ್ನ ಹಿಂದೆ ಕಿಂದರ ಜೋಗಿ, ಇಲಿಗಳು, PT ಮಾಸ್ಟರು, ಫಿಸಿಕ್ಸ್ ಟೀಚರ್ ಎಲ್ಲ ನನ್ನಿಂದ ಓಡ್ಕೊಳ್ತಾ ಇದ್ದಾರೆ. ಅಲ್ಲಿ ಶುರುವಾಯ್ತು ನನಗೆ ಕಲೆಯ ಸಂಬಂಧ. ಅವತ್ತು ನನ್ನ ಮೊದಲನೇ ಪಾಠ ಕಲಿತೆ. ಇನ್ನೊಬ್ಬರು ನಡೆಯೋ ಹಾದಿಯಲ್ಲಿ ನಡೆಯಕ್ಕೆ ಹೋಗಬೇಡಿ, ನಿಮ್ದೇ ದಾರಿ ಹುಡ್ಕೊಳ್ಳಿ, ನಿಮ್ ದಾರಿ ಹುಡ್ಕೊಳ್ಳಿ. ಎಲ್ಲರೂ ಗಮನ ಸೆಳೀತೀರಿ, ಎಲ್ಲರೂ ನಿಮ್ಮಿಂದ ಬರ್ತಾರೆ. ಅದು ನಾನು ಕಲಿತಂತ ಮೊದಲನೇ ಪಾಠ. ಅಲ್ಲಿಂದ ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿಗೆ ಹೈಸ್ಕೂಲ್ ಶಿಫ್ಟ್ ಆದ 8ನೇ ಕ್ಲಾಸ್. ಮೊದಲನೇ ಸಲ ಈ ಥರ ಮೈಕ್ ಮುಂದೆ ನಿಂತು ಮಾತಾಡೋಕ್ಕಲ್ಲ ಒಂದು ಅವಕಾಶ ಸಿಕ್ತು. ನಮ್ಮ ಟೀಚರ್ ಕರೆದ್ರು, ನೀನು ಡಿಬೇಟ್ಗೆ ಹೋಗ್ಬೇಕು ಅಂದರು. ನಮಗೆ ಡಿಬೇಟ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಏನಿಲ್ಲ ಕಣ, ಒಂದು ಟಾಪಿಕ್ ಕೊಡ್ತಾರೆ, ಕೆಲವರು ಪರವಾಗಿ ಮಾತಾಡ್ತಾರೆ, ಕೆಲವರು ವಿರೋಧವಾಗಿ ಮಾಡ್ತಾರೆ. ನೀವೊಂದು ಮಾಡಮ್ಮ ಏನು ಗೊತ್ತಿದೆ, ನಾನು ಬರ್ಕೊಡ್ತೀನಿ ಕಣ, ನೀವು ಗುರು ಹೊಡ್ಕೊಂಡು ಹೋರ. ಸರಿ ಅಂತ ಹೋದ. ಟೀಚರ್ ಹೋಗಕ್ಕೆ ಮುಂಚೆ ಏನು ಹೇಳಿದ್ರು, ನೋಡು ನಂಬಿ ಮಾತಾಡಬೇಕು, ಒಂದೊಂದು ಪದ ಒಳಗಿಂದ ಬರಬೇಕು, ಈ ಥರ ಕೋಡಿ ಬುದ್ಧಿ ಮಾತಾಡೋದು ಅಂತ ಹೇಳ್ಕೊಂಡು. ಟಾಪಿಕ್ ಇದ್ದಿದ್ದು ಗುಡ್ ಪೀಪಲ್ ಸಫರ್ ದ ಮೋಸ್ಟ್ ಅಂತ. 8ನೇ ಕ್ಲಾಸ್ ಹುಡುಗ ನಾನು, ಯೂನಿಫಾರ್ಮ್ ಹಾಕೊಂಡು ಇನ್ನೊಂದು ಸ್ಕೂಲ್ಗೆ ಹೋಗಿದ್ದೀನಿ. ಶುರು ಮಾಡಿದೆ ನೋಡಿ, ಗುಡ್ ಪೀಪಲ್ ಹೊಡೆದು ಎಲ್ಲ ನಗ್ತಾ ಇದ್ದಾರೆ. ಓ ಅಂತ ಇಲ್ಲಿ ಜಡ್ಜಸ್ ಬಿದ್ದು ನಗ್ತಾ ಇದ್ದಾರೆ. ಕಾಂಪಿಟೇಷನ್ ಮುಗೀತು, ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. 3ನೇ ಪ್ರಶಸ್ತಿ ನಾನು ಕಾಯ್ತಾ ಇದ್ದೀನಿ. ಯಾರ್ದೋ ಮೂರನೇ ಹೆಸರು ಅವನಿಗೆ ಕೊಟ್ಬಿಡ್ರಿ. ಅಂಡ್ ದ ಸೆಕೆಂಡ್ ಪ್ರೈಸ್ ಗೋಸ್ ಟು, ಮತ್ತೆ ಕಾಯ್ತಾ ಇದ್ದೀನಿ, ಅದನ್ನು ಯಾರು ಕೊಟ್ಬಿಡ್ರಿ. ಫಸ್ಟ್ ಪ್ರೈಸ್ ಗೋಸ್ ಟು, ಅದನ್ನು ಯಾರು ಕೊಟ್ಬಿಡ್ರಿ. ಅಲ್ಲಿ ಮೊದಲನೇ ಸಲ ಒಬ್ಬ ಹುಡುಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾನೆ. ಈ ಜಡ್ಜಸ್ ಸ್ವಲ್ಪ ಕರುಣೆ ಬಿಡವಾ, ಬೆಂಕಟೋದು ಬಿಡವಾ. ನಾನು ಸಪ್ಪೆಯಾಗಿ ಕೂತಿದ್ದೀನಿ. ಆಮೇಲೆ ಅನೌನ್ಸ್ ಮಾಡಿದ್ರು, ಬಟ್ ದ ಬೆಸ್ಟ್ ಡಿಬೇಟರ್ ಗೋಸ್ ಟು ಜಿ ರಮೇಶ್, ನ್ಯಾಷನಲ್ ಹೈಸ್ಕೂಲ್. ಮೊದಲನೇ ಸಲ ನನ್ನ ಕೈಯಲ್ಲಿ ಒಂದು ಪ್ರಶಸ್ತಿ ಅಂತ ನಾನು ಹಿಡಿದಿದ್ದು ಆ 8ನೇ ಕ್ಲಾಸಲ್ಲಿ ಈ ಬೈಕಿಂದ. ಆ ಅನುಭವ ಇದೆಯಲ್ಲ, ಮೊದಲನೇ ಸಲ ಜನ ನಿಮ್ಮನ್ನು ಒಪ್ಪೋದು, ಮೊದಲನೇ ಸಲ ನಿಮ್ಮನ್ನ ಬೆಚ್ಚಿ ಕೈಯಲ್ಲಿ ಪ್ರಶಸ್ತಿ ಕೊಡೋದು. ಈಗ ಅವ್ರು ಹೇಳಿದ್ರಲ್ಲ, ಈಗ ಸ್ಟೇಟ್ ಅವಾರ್ಡು, ಫಿಲ್ಮ್ ಫೇರ್ ಅವಾರ್ಡು ಎಲ್ಲ ಬಂದಿರ್ಬೋದು. ಆ ಮೊದಲನೇ ಸ್ಪರ್ಶ, ಪ್ರಶಸ್ತಿಯ ಸ್ಪರ್ಶ, ಆ ಒಂದು ಸ್ಪರ್ಶ ಇದೆಯಲ್ಲ, ಮರೆಯಕ್ಕಾಗಲ್ಲ ನನಗೆ. ಬಟ್ ಅವತ್ತು ನನ್ನ 2ನೇ ಪಾಠವನ್ನು ಕಲಿತೆ. ಏನೇ ಮಾತಾಡೋದು ನಂಬಿ ಮಾತಾಡಬೇಡಿ. ಸುಮ್ಮನೆ ಒಣ ಹತ್ತಿರ ಅರ್ಥ ಇಲ್ಲ. ಒಂದೊಂದು ಪದನು ನಿಮ್ಮ ನಂಬಿಕೆ ಇದ್ರೆ, ನಿಮ್ಮ ಹೃದಯದಿಂದ ಬಂದರೆ ಮಾತ್ರ ಅದನ್ನು ಹೇಳಬೇಕು ಅಂತ ಅರ್ಥ ಮಾಡಿಕೊಂಡೆ. ಇವತ್ತವರೆಗೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಅದನ್ನು ಬಹಳ ಸಹಾಯ ಆಗಿದೆ. 8ನೇ ಕ್ಲಾಸಲ್ಲಿ, ಥ್ಯಾಂಕ್ ಯು, 8ನೇ ಕ್ಲಾಸಲ್ಲಿ ಶುರು ಆಯಿತು. ನ್ಯಾಷನಲ್ ಹೈಸ್ಕೂಲ್ ಒಂದು ಕಡೆ ಡಿಬೇಟ್ಗೆ ಹೋಗ್ತಿದ್ದೆ, ಒಂದು ಕಡೆ essays ಬರೀತಾ ಇದ್ದೆ, ಇನ್ನು ಯಾವುದೋ ಸೈನ್ಸ್ ಕಾಂಪಿಟೇಷನ್ ಹೋಗ್ತಾ ಇದ್ದೆ.
ಈ ಸಾಂಸ್ಕೃತಿಕ ಜಗತ್ತಿಗೆ ನನ್ನ ಪಯಣ ಶುರುವಾಗಿದ್ದು ಅಲ್ಲಿ 8-9 ಬರೀ ಇದೇ ಕೆಲಸ. ದಿನಾಲು ಒಂದು ಸ್ಕೂಲ್ ಹೋಗೋದು, ಅಲ್ಲೇನೋ ಈ ಕಲ್ಚರಲ್ ಆಕ್ಟಿವಿಟಿ ಮಾಡೋದು, ಪ್ರೈಸ್ ತೊಗೊಳ್ಳೋದು, ಬರೋದು, ಹೀಗೆ ನಡೀತಾ ಇದೆ. ಸ್ವಲ್ಪ ಕ್ರಿಕೆಟ್ ಆಡ್ತಿದ್ದೆ, ಬೌಲಿಂಗ್ ಮಾಡ್ತಾ ಇದ್ದೆ. 10ನೇ ಕ್ಲಾಸಿಗೆ ಬಂದೆ. 10ನೇ ಕ್ಲಾಸಿಗೆ ಬಂದಾಗ ನಾನು ಮೊದಲಿಂದ ಸ್ವಲ್ಪ ಗುಡ್ ಸ್ಟೂಡೆಂಟೆ, ಅದೇನು ಪ್ರಾಬ್ಲಮ್ ಇಲ್ಲ ನನಗೆ. ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೊಗೊಂಡ್ಬಿಟ್ಟಿದ್ದೆ. ಯಾವಾಗ SSLC ಬಂದಾಗ ಸ್ಟೇಟಲ್ಲಿ ರ್ಯಾಂಕ್ ಹೋಗ್ಬೇಕು ಅಂತ ಹುಚ್ಚಿಡ್ಬಿಟ್ಟು ಇದನ್ನೆಲ್ಲ ಬಿಟ್ಬಿಟ್ಟೆ. ನೋ ಕಲ್ಚರಲ್ ಆಕ್ಟಿವಿಟಿ, ನೋ ಸ್ಪೋರ್ಟ್ಸ್, ಓನ್ಲಿ ಸ್ಟಡೀಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಷ್ಟೇ ಮಾಡಿ 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 ಕೊನೆಗೆ SSLCಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 7th ರ್ಯಾಂಕ್ ತಗೊಂಡು ನನ್ನ ಮೊದಲನೇ ಸಲ ನನ್ನ ಹೆಸರನ್ನ ನಾನು ನ್ಯೂಸ್ ಪೇಪರ್ ನೋಡಿದ್ದು ಅದೇ ಫಸ್ಟ್ ಟೈಮ್. ಈ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲನೇ ಸಲ ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಲಿಸ್ಟ್ ಇತ್ತು. 7th ರ್ಯಾಂಕ್ ಜಿ ರಮೇಶ್ ನ್ಯಾಷನಲ್ ಹೈಸ್ಕೂಲ್ ಅಂತಿತ್ತು. ಅದನ್ನು ಕಟ್ ಮಾಡಿ ಇವತ್ತವರೆಗೂ ಇಟ್ಕೊಂಡಿದ್ದೀನಿ. ನನ್ನ ಮತ್ತು ಈ ಮೀಡಿಯಾದ ಸಂಬಂಧ ಶುರುವಾಗಿತ್ತು ಅವತ್ತು 10ನೇ ಕ್ಲಾಸಲ್ಲಿ. ನಂತರ ನ್ಯಾಷನಲ್ ಕಾಲೇಜ್ ಹೋದೆ, PCMB ತಗೊಂಡೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಅಲ್ಲಿ ಆ ಏಜಲ್ಲಿ ಆಗುವಂಥ ನಿಮ್ಮೆಲ್ಲರಿಗೂ ಆಗಿರುವಂಥ ಎಲ್ಲ ಅನುಭವಗಳಾಯಿತು. ವಿವರಿಸೋದು ಬೇಡ, ಸೆನ್ಸಾರ್ ಪ್ರಾಬ್ಲಮ್ ಆಗ್ಬೋದು. ಸೊ ಅಲ್ಲಿ ನನ್ನ ಮೊದಲನೇ ಕ್ರಶ್ಗಳು, ಈ ಆಕರ್ಷಣೆಗಳು, ಈ ತುಂಟಾಟಗಳು ಇದೆಲ್ಲ ಆಯಿತು. ಅಲ್ಲಿಂದ ಇಂಜಿನಿಯರಿಂಗ್ ಸೇರ್ಕೊಂಡೆ, ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್. ನಾನು ಸೇರ್ಕೊಂಡೆ. ಮೊದಲು 3 ತಿಂಗಳು ಯಾಕಪ್ಪ ಈ ಕೋರ್ಸ್ ತೊಗೊಂಡು ನನಗೆ ಆ ಕಾಕಿ ಡ್ರೆಸ್ಸು, ಆ T² ಅಲ್ಲಿ ಯಾರು ನನ್ನ ಫ್ರೆಂಡ್ಸ್ ಆಗ್ತಾ ಇಲ್ಲ, ಈ ಕಾಲೇಜ್ಗೆ ಯಾಕೆ ಸೇರ್ಕೊಂಡೆ, ನರಕ ಆಗೋಯ್ತಲ್ಲ ಅಂತ ನಾನೇ ದಿನಾನು ಶಪಿಸ್ಕೊಳ್ತಾ ಇದ್ದೀನಿ. 3ನೇ ತಿಂಗಳಲ್ಲಿ ನನ್ನ ಸೀನಿಯರ್ಸ್ ಬಂದು, ಏನಯ್ಯ ನೀನು ನಾಟಕ ಎಲ್ಲ ಬರೀತಿಯಂತೆ, ಸ್ಕಿಟ್ ಎಲ್ಲ ಮಾಡ್ತೀಯಂತೆ, ಇದೊಂದು ಕಾಂಪಿಟೇಷನ್ ಇದೆ, ನೀನೇ ಬರ್ಕೊಳ್ಳೋ, ನೀನೇ ಡೈರೆಕ್ಟ್ ಮಾಡೋದು. ಫಸ್ಟ್ ಟೈಮ್ ನನಗಿಂತ ಸೀನಿಯರ್ಸು 4 ಇಯರ್ಸ್ ಸೀನಿಯರ್, ಅವ್ರನ್ನ ಡೈರೆಕ್ಟ್ ಮಾಡಿ, ನಾನು ಆ್ಯಕ್ಟ್ ಮಾಡಿ, ನಾನೇ ಬರೆದು ಸ್ಕಿಟ್ಗಳು ಶುರು ಮಾಡಿದೆ. ದಿಢೀರಂತ ಅದೇ ಜಾಗ ನಾನು ಸ್ವರ್ಗ ಬರ್ತೀನಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೋ ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ. ಯಾವುದೋ ಒಂದು ಜಾಗ, ನಿಮ್ಮ ಆಫೀಸ್ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ನರಕ ಅಂತ ಇರುತ್ತೆ ನಿಮಗೆ. ಬಟ್ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಒಂದು ಕೆಲಸ, ನಿಮಗೆ ಆತ್ಮ ತೃಪ್ತಿ ಸಿಗುವಂಥ ಒಂದು ಕೆಲಸ ಅದೇ ಜಾಗದಲ್ಲಿ ಸಿಕ್ಬಿಟ್ರೆ ಅದೇ ನನ್ನ ಸ್ವರ್ಗ ಆಗುತ್ತೆ. ಸೊ ಇದು ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಒಳಗಿರೋದು. ನಿಮ್ಮ ಭಾವನೆಗಳು, ನಿಮ್ಗೆ ಆಗ್ತಿರೋದು ಎಲ್ಲ ಪ್ರಾಬ್ಲಮ್ಮು ಈ ಪ್ರಪಂಚದಿಂದ ಅಲ್ಲ, ಅದು ಮಿನಿಮಮ್ ಔಟ್ಸೈಡ್ ಇನ್ಫ್ಲೂಯೆನ್ಸ್. ಎಲ್ಲದಕ್ಕೂ ಕಾರಣ ನಮ್ಮ ಯೋಚನೆ. ತುಂಬ ಕ್ಲಿಯರಾಗಿ ಗೊತ್ತಾಯಿತು. ಯಾವಾಗ ಸ್ಕಿಟ್ ಮಾಡೋಕ್ಕೆ ಶುರು ಮಾಡಿದ್ನೋ, ನನ್ನ ಪ್ರಪಂಚ ಹೇಗಾಯಿತು ಅಂತೇಳಿ ದಿನಾಲು ಖುಷಿ. ಯಾವುದೋ ಒಂದು ಕಾಲೇಜ್ ಹೋಗೋದು, ಅಥವಾ ನಾಟಕ ಮಾಡೋದು, ಒಂದು ಸ್ಕಿಟ್ ಮಾಡೋದು, ಒಂದು ಪ್ರೈಸ್ ತೊಗೊಳೋದು, ಬರೋದು. ಈಗ ಶುರು ಆಯಿತಾ, BMS ಕಾಲೇಜಲ್ಲಿ ಒಂದು ಇಂಟರ್ ಕಾಲೇಜ್ ಫೆಸ್ಟಿವಲ್, ಅಲ್ಲಿ ಹೋಗಿ ಅಲ್ಲಿ ಈ ಥರ ಒಂದು ಆಡಿಯನ್ಸಲ್ಲಿ ದೂರದಲ್ಲಿ ಒಂದು ಸುಂದರವಾದ ಹುಡುಗಿ ಕೂತಿದ್ವಿ. ನನ್ನ ಶೋ ಮುಗೀತು. ಅವ್ರ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಅವ್ರ ಹತ್ರ ಹೋದೆ. ನೋಡೋಕೆ ಭಾಳ ಸುಂದರವಾದ ಹುಡುಗಿ. ಹಲೋ ಅವರು, ಹಲೋ ನಿಮ್ಮ ಹೆಸರು ಅಂದೆ. ಯಾಕೆ ಹಾಗೆ ಸುಮ್ಮನೆ ಅಂದೆ. ಹೆಸರು ನಿಮ್ಮ ಫೋನ್ ನಂಬರ್ ಏನು ಅಂದೆ. ಯಾಕೆ ಅಂದೆ. ಹಾಗೆ ಸುಮ್ಮನೆ ಅಂದೆ. ಫೋನ್ ನಂಬರ್ ಕೊಟ್ಟು. ಆವಾಗ ಫೌಂಟೇನ್ ಪೆನ್ ಕಾಲ, ಬಾಲ್ ಪೆನ್ ಅಲ್ಲ, ಇಂಕ್ ಪೆನ್ನು. ಆ ಫೋನ್ ನಂಬರ್ನ ನನ್ನ ಕೈಯಲ್ಲಿ ಬರ್ಕೊಂಡೆ. ಇವ್ರ ಜೊತೆ ಮಾತಾಡೋ ಟೆನ್ಷನ್ ಕೈ ಎಷ್ಟು ಬೆವರ್ಬಿಡ್ತು ಅಂದರೆ 2 ನಂಬರ್ ಮಿಸ್ ಆಗ್ಬಿಟ್ಟಿದೆ. ಮನೆಗೆ ಹೋಗ್ಬಿಡ್ತೀನಿ, 2 ನಂಬರ್ ಇಲ್ಲ ರೀ. ಅಯ್ಯೋ, ಆ ಹುಡುಗಿ ಫೋನ್ ಹಚ್ಬೇಕು, ನಂಬರ್ ಇಲ್ವಪ್ಪ. ಬಟ್ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ, ಸ್ವಲ್ಪ ಈ ಕಾಂಬಿನೇಷನ್ ನಮ್ಗೆ ಗೊತ್ತು. ಅದು ಇದು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ನಂಬರು ಟ್ರೈ ಮಾಡಿ ಕೊನೆಗೆ ಫೋನ್ ಹಚ್ಚಿದೆ. ಆ ಕಡೆ ಅದೇ ಧ್ವನಿ, ಹಲೋ ಅಂತ. ಹಾಯ್ ಅಂದೆ. ಏನು ಫೋನ್ ಮಾಡಿದ್ರು ಅಂತ. ಹಾಗೆ ಸುಮ್ಮನೆ ಇದೇ ಥರ ಕೇಳಿದ್ದಲ್ಲ, ಹಾಗೆ ಸುಮ್ಮನೆ ಅಂತ ಹೇಳ್ಕೊಂಡು ಮೆತ್ತಗೆ ಹಂಗೆ ಫ್ರೆಂಡ್ಶಿಪ್ ಆಗಿ 6 ವರ್ಷಗಳು ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಪಾಪ ಅವ್ರ ಮನೇಲಿ ಒಂದು ದುರಂತ ಆಯಿತು. ಆ ಹುಡುಗಿ 19-20 ವರ್ಷ ಆಗ್ಬೇಕಾದ್ರೆ ಅವ್ರ ತಾಯಿಗೂ 42-43 ವರ್ಷ ಹಾರ್ಟ್ನ ತೀರೋಗ್ಬಿಡು. ಆವಾಗ ಇಡೀ ಮನೆಯ ಜವಾಬ್ದಾರಿ, ಒಂದು ಕಡೆ ಅಡುಗೆ ಮನೆ ನೋಡ್ಕೋಬೇಕು, ಒಂದು ಕಡೆ ಹುಡುಗಿ ಕಾಲೇಜ್ಗೆ ಹೋಗ್ಬೇಕು, ಇನ್ನೊಂದು ಕಡೆ ಅಪ್ಪನ ಆಫೀಸಿಗೆ ಕಳಿಸ್ಬೇಕು, ತಮ್ಮನ್ನ ಸ್ಕೂಲಿಗೆ ಕಳಿಸ್ಬೇಕು, ಎಲ್ಲ ಜವಾಬ್ದಾರಿ ಆ ಸಣ್ಣ ಹುಡುಗಿ ಮೇಲೆ ಬಿದ್ದುಬಿಡ್ತು. ನಾನು ಫ್ರೆಂಡಾಗಿ ಸಪೋರ್ಟ್ ಮಾಡೋಕ್ಕೆ ಹೋದೆ. ಅಲ್ಲಿ ಆ ಫ್ರೆಂಡ್ಶಿಪ್ ಇನ್ನೂ ಡೀಪ್ ಆಯಿತು.
ಹಾಗೆ ವ್ಯಕ್ತಿ ಪ್ರೀತಿ ಆಯಿತು. ಈಗ ಕೊನೆಗೆ ನನ್ನ ಶ್ರೀಮತಿಯನ್ನ ಮನೆಗಿದ್ದಾರೆ. ಸೊ ಇದು ಮಕ್ಕಳು ನಮಗೆ ನಿಹಾರಿಕಾ ಮತ್ತು ಅರ್ಜುನ್ ಅಂತ. ಇದು ನನ್ನ ಸ್ಕೂಲ್ ಮತ್ತು ಪ್ರೇಮ ಕಥೆ. ಈ ವೈಫ್ ಸಿಕ್ಕಿದಂಥ ಅದೇ ವೇದಿಕೆಯಲ್ಲಿ ನನ್ನ ಲೈಫು ಸಿಕ್ತು. ಇಲ್ಲಿ ಒಂದು ಸ್ಕಿಟ್ ಮಾಡಿದೆ. ಅಲ್ಲಿ ಈ ಥರ ಜಡ್ಜಸ್ ಕೂತಿದ್ರು. ಅವ್ರು ಇದು ಇಷ್ಟ ಆಗಬೇಕು, ಪರವಾಗಿಲ್ಲ ಹುಡುಗ ಅಂದ್ಬಿಟ್ಟು ಅವರು ರೇಡಿಯೋ ಕೆಲಸ ಮಾಡ್ತಿದ್ರು. ಇದು ರೇಡಿಯೋ ಮಾಡ್ತೀರಪ್ಪ ಅಂದರು. ಹ್ಞೂ ಅಂದೆ. ರೇಡಿಯೋ ಮಾಡಿದೆ. ಅವ್ರ ಫ್ರೆಂಡು ಅವ್ರು ಟಿ ವಿ ದೂರದರ್ಶನ ಕೆಲಸ ಮಾಡೋರು ಅವ್ರು ಬಂದಿದ್ರು. ಅವ್ರು ಕೇಳಿಸ್ಕೊ ಚೆನ್ನಾಗಿದೆಯಲ್ಲ ಟಿ ವಿಯಲ್ಲಿ ಮಾಡ್ತೀರ ಅಂದರು. ಹ್ಞೂ ಅಂದೆ. ರೇಡಿಯೋದಿಂದ ಟಿ ವಿಗೆ ಹೋದೆ. ಟಿ ವಿಯ ನನ್ನ ಮೊದಲನೇ ಕೆಲಸ ಏನು ಗೊತ್ತೇನ್ರಿ? ನೀವು ನಂಬೋದಿಲ್ಲ. ಇವತ್ತೇನೋ ಕೋಟಿ ಅಧಿಪತಿ ಮಾಡ್ತೀವಿ ಅಂತೀರಾ, ವೀಕೆಂಡ್ ರಮೇಶ್ ಅಂತೀರಾ. ನಾನು ಶುರು ಮಾಡಿದ್ದು ಟಿ ವಿ ಮುಂದೆ ನಾನು ಕಾಣಿಸ್ಕೊಂಡಿದ್ದು ಮೊದಲನೇ ಸಲ ಒಂದು ಕ್ವಿಝಲ್ಲಿ ನಾನು ಸ್ಕೋರ್ ಹೇಳುವಂಥ ವ್ಯಕ್ತಿ. ಅಂದರೆ ಕ್ವಿಝ್ ಯಾರೋ ಮಾಡ್ತಾರೆ, ಅದು ಯಾರೋ ಪಾರ್ಟಿಸಿಪೇಟ್, ನಾನು ಸ್ಕೋರ್ ಹೇಳಬೇಕು. ಟೈಮ್ ನನ್ನ ಮುಂದೆ ಒಂದು ಅಲಾರ್ಮ್ ಕ್ಲಾಕ್ ಇರುತ್ತೆ. ಟಿಂಗ್ ಟೈಮ್ ಓವರ್ ಅನ್ಬೇಕು. ಅದೊಂದೇ ನನ್ನ ಕೆಲಸ. ಅರ್ಧ ಗಂಟೆ ಇದಕ್ಕೆ ಮೇಕಪ್ ಹಚ್ಕೊಂಡು ಇಡೀ ದಿನ ಕೆಲಸ ಮಾಡಿ ನಾನು ಟಿ ವಿಯಲ್ಲಿ ಕಾಯ್ತಾ ಇದ್ದೆ ನನ್ನ ಮುಖ ಯಾವಾಗ ಬರುತ್ತೆ ಅಂತ. ಅರ್ಧ ಗಂಟೆ ಪ್ರೋಗ್ರಾಮಲ್ಲಿ 1 ಸೆಕೆಂಡ್ ನನ್ನ ಮುಖ ಕಾಣ್ತಾ ಇತ್ತು. ಟಿಂಗ್ ಟೈಮ್ ಓವರ್. ಅಷ್ಟೇ ನನ್ನ ಕೆಲಸ. ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಎಲ್ಲಿ ಶುರು ಮಾಡ್ತೀರಾ, ಏನೋ ನಿಮ್ಮ ಸಣ್ಣ ಕೆಲಸ ನಿಮ್ಗೆ ಅನ್ಸುತ್ತೆ. ಇದೇನು ಕೆಲಸ ಇದು, ಜುಜ್ಬಿ ಕೆಲಸ ನಿಮ್ಗೆ ಅನ್ಸುತ್ತೆ. ಅದಲ್ಲ ಅದು. ಆ ಥರ ಟೈಮ್ ಓವರ್ ಅಂತ ಮಾಡ್ತಿದ್ದು ರಮೇಶ್ ಅವರಂದ್ರೆ ಇವತ್ತು ಕೋಟ್ಯಾಧಿಪತಿ ನಿರೂಪಕ. ಬರೀ 1 ಸೆಕೆಂಡ್ ಅವರು. ಸೊ ಹಾಗೆ ವರ್ಕ್ ಆಗೋದು ಲೈಫು. ನೀವು ಮಾಡಿ ನಿಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕಷ್ಟೇ. ಇದು ಸಣ್ಣ ಕೆಲಸ, ಇದು ಇಷ್ಟೇ ಜುಜುಬಿ ಕೆಲಸ ನೋಡಲೇಬೇಡಿ. ಈ ರಂಗೋಲಿ ಇರ್ತೀವಲ್ಲ, ಒಂದು ಚುಕ್ಕೆ ಇಡಬೇಕು, ಆಮೇಲೆ ಇನ್ನೊಂದು ಚುಕ್ಕೆ, ಆಮೇಲೆ ಇನ್ನೊಂದು ಚುಕ್ಕೆ, ಕೊನೆಗೆ ದೊಡ್ಡ ರಂಗೋಲಿ ಆಗುತ್ತೆ. ಮೊದಲೇ ಯಾರು ರಂಗೋಲಿ ತಂದು ನಿಮ್ಮ ತಟ್ಟೆಯಲ್ಲಿ ಕೊಡಲ್ಲ. ಚುಕ್ಕೆ ಇಟ್ಕೊಂಡು ಹೋಗ್ತಾ ಇರಬೇಕು. ಆ ಚುಕ್ಕೆ ಏನಾಗುತ್ತೆ ನೋಡೋಣ. ಆಮೇಲೆ ನಮ್ಮ ಕೆಲಸವನ್ನ ಇದಕ್ಕಿಂತ ಶ್ರೇಷ್ಠವಾಗಿ ಯಾವನ್ನಾರು ಮಾಡೋಕ್ಕಾಗಲ್ಲ ಅಂತ ಜನ ಹೇಳ್ಬೇಕು. ಆ ಥರ ಮಾಡಬೇಕು. ಆ ಥರ ಚುಕ್ಕೆಗಳನ್ನ ಇಟ್ಕೊಂಡು ಹೋದೆ. ಬೆತ್ತಿಗೆ ಏನು ಮಾಡಿದ್ರು, ಇನ್ನೊಂದು ಬೆಟರ್ ಪ್ರೋಗ್ರಾಮ್ ಕೊಟ್ಟರು. ಈ ಟೈಮ್ ಓವರ್ಗಿಂತ ಇನ್ನೊಂದು ಅವಕಾಶ ಹೀಗೆ ಹೋಗಿ ಈ ದೀಪಾವಳಿ ಗಣೇಶ ಹಬ್ಬಕ್ಕೆಲ್ಲ ಸ್ಪೆಷಲ್ ಪ್ರೋಗ್ರಾಮ್ ಅಂದರೆ ರಮೇಶ್ ಅಂತ ತಂದ್ರು. ದೀಪಾವಳಿ ದಿನ ಒಂದು ಪ್ರೋಗ್ರಾಮ್ ಮಾಡಿದೆ. ಈ ಪಟಾಕಿ ಅಪಾಯಗಳ ಬಗ್ಗೆ ಸೇಫಾಗಿ ದೀಪಾವಳಿ ಆಚರಿಸಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ. ದೀಪಾವಳಿ ದಿನ ಸಿನಿಮಾದವ್ರಿಗೆಲ್ಲ ಕೆಲಸ ಆಗಿಲ್ಲ, ಮನೇಲಿದ್ರು, ನೋಡಿದ್ರು. ಒಂದು ಪ್ರೋಗ್ರಾಮಿಂದ 3 ಫಿಲ್ಮ್ ಸಿಕ್ಬಿಡ್ತೀನಿ ನನಗೆ ಒಂದೇ ದಿನ. ಯಾವುದು ನನ್ನ ಮೊದಲನೇ ಫಿಲ್ಮ್ ಅಂತಾರಲ್ಲ, ನನಗೆ ಒಂದೇ ದಿನ 3 ಫಿಲ್ಮ್ ಸಿಕ್ಬಿಟ್ರು. ಒಂದು ಮೌನ ಗೀತಪ್ರಿಯ ಡೈರೆಕ್ಟ್ ಮಾಡೋದು. ನಾನು ಆ್ಯಕ್ಟ್ ಮಾಡಿ ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡಿದಂಥ ಮೊದಲನೇ ಚಿತ್ರ ಮೌನ ಗೀತೆ. ಬಟ್ ಅದು ಆಮೇಲೆ ರಿಲೀಸ್ ಆಗಿದೆ. ಆಮೇಲೆ ಮಾಡಿದ್ದು ಸುಂದರ ಸ್ವಪ್ನಗಳು, ಕೆ ಬಾಲಚಂದ್ರ. ಅದು ಮೊದಲು ರಿಲೀಸ್ ಆಯಿತು. ಹಾಗಾಗಿ ಅಫಿಷಿಯಲಿ ನನ್ನ ಫಸ್ಟ್ ಫಿಲ್ಮ್ ಸುಂದರ ಸ್ವಪ್ನಗಳಾಯಿತು. 3ನೇ ಫಿಲ್ಮ್ ಅವಳ ಚರಿತ್ರೆ ಅಂತ ರಾಜಾ ಶಂಕರ್ ಅವ್ರು ಮಾಡಿದ್ರು. ಅದು 8 ವರ್ಷಗಳಾದ್ಮೇಲೆ ಆಮೇಲೆ ರಿಲೀಸ್ ಆಯಿತು. 3 ಫಿಲ್ಮ್ ಮಾಡ್ತಾ ಇದ್ದೀನಿ. ಸಿನಿಮಾಲಿ ಹೇಗಾಗುತ್ತೆ ಅಂದರೆ, ಒಂದು ಸೆಟ್ಟಲ್ಲಿ ಮಿನಿಮಮ್ 120-150 ಜನ ಇರ್ತಾರೆ. ಹಾಗಾಗಿ ಒಂದು 300 ಕಣ್ಣುಗಳು ನೀವು ನೋಡ್ತಾ ಇದ್ದೀವಿ ಅವಾಗಲೂ. ಆ್ಯಂಡ್ ಈ 300 ಕಣ್ಣುಗಳು ದಿನ ಚೇಂಜ್ ಆಗ್ತಾ ಇರುತ್ತೆ. ಒಂದೇ ಆಫೀಸಲ್ಲ, ಒಂದೊಂದು ದಿನ ಒಂದೊಂದು ಕಡೆ ಶೂಟ್ ಮಾಡ್ತೀವಿ. ಸೊ ನೀವು ಒಳ್ಳೆಯದು ಮಾಡಿದ್ರು ಬೇಗ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಅದಕ್ಕಿಂತ ಬೇಗ ಆಗುತ್ತೆ. ಹೀಗಾಗಿ ಏನಾಯಿತು, ನಮ್ಮ ಕೆಲಸ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಎಲ್ಲ ಕಡೆ ಹರಡೋಕ್ಕೆ ಶುರುವಾಯಿತು. ತಮಿಳ್ನಾಡಿಂದ ಯಾರೋ ಕರೆದ್ರು, ತಮಿಳ್ ಚಿತ್ರ ಕೊಟ್ಟರು. ಆಂಧ್ರದಿಂದ ಯಾರೋ ಕರೆದ್ರು, ತೆಲುಗು ಚಿತ್ರ ಕೊಟ್ಟರು. ಎಲ್ಲ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡ್ಬಿಟ್ಟೆ. ನೀವು ನಂಬೋದಿಲ್ಲ, ಒಂದು ಕಡೆ ಬ್ಯಾಂಗ್ಳೂರು, ಇನ್ನೊಂದು ಕಡೆ ಹೈದರಾಬಾದ್, ಇನ್ನೊಂದು ಕಡೆ ಚೆನ್ನೈ. ರಾತ್ರಿಯೆಲ್ಲ ಬರೀ ಬಸ್ಸಲ್ಲಿ ಓಡಾಟ. ನಾನು ಏನು ಓಡಾಡ್ತಿದ್ದೆ, ಏನು ಕಷ್ಟಪಡ್ತಿದ್ದೆ, ನಾನು ಒಬ್ಬನು ಮಾತ್ರ ಗೊತ್ತು, ಯಾರೂ ಗೊತ್ತಿಲ್ಲ. ನಾನು ಇದ್ರ ಬಗ್ಗೆ ಯಾರು ಹೇಳಕ್ಕೆ ಹೋಗಿಲ್ಲ. 9 ಗಂಟೆ ಬೆಂಗಳೂರು ಶೂಟಿಂಗ್ ಇರ್ಬೇಕಾ ಇರ್ತಾ ಇದ್ದೆ. ನಾನು ಹೇಗೆ ಬಂದೆ, ರಾತ್ರಿ ಲಾರಿಯಲ್ಲಿ ಬಂದ, ಬಸ್ಸಲ್ಲಿ ಬಂದ, ಟ್ರ್ಯಾಕ್ಟರಲ್ಲಿ ಬಂದ, ಯಾರೂ ಗೊತ್ತಿಲ್ಲ. ಬಟ್ ರಿಪೋರ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಈ ಥರ ಮಾಡಿ 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 ಬೆತ್ತು ಚುಕ್ಕೆಗಳು ಇನ್ಕ್ರೀಸ್ ಆಗ್ತಾ ಹೋಯಿತು. ತಮಿಳ್ನಾಡಲ್ಲಿ ಏನಾಯಿತು, ಕೇರಳಿಕ್ಕೆ ಮೈ ಅಂತ ನನ್ನ ಫಿಲ್ಮ್ ಸಿಲ್ವರ್ ಜುಬ್ಲಿ ಓಡ್ಬಿಟ್ಟು ಬೆಂಗಳೂರಿಂದ ಚೆನ್ನೈಗೆ ಹೋಗ್ತೀನಿ. ಒಂದು ಹೋಟ್ಲಲ್ಲಿ ರೂಮ್ ಹಾಕೊಂಡಿದ್ದೀನಿ ರೀ. 1 ವಾರ 7 ದಿನಗಳಲ್ಲಿ 12 ಫಿಲ್ಮ್ ಸೈನ್ ಮಾಡ್ತಾರೆ ಹೀರೋ ಆಗಿ. 12 ತಮಿಳು ಫಿಲ್ಮ್ 1 ವಾರದಲ್ಲಿ. ಇನ್ನು ವಾಪಸ್ ಇನ್ನು ಬೆಂಗಳೂರು ಬರೋದು ಅಷ್ಟೇ. ಅಲ್ಲಿ ಶಿಫ್ಟ್ ಆಗ್ಬಿಟ್ಟೆ ಚೆನ್ನೈಗೆ. ನಾನು ನನ್ನ ಶ್ರೀಮತಿಯವರು ಅದೊಂದು ಬಾಡಿಗೆ ಒಂದು ಫ್ಲ್ಯಾಟ್ ತೊಗೊಂಡ್ವಿ. ತಿರ್ಗಾ ಇಲ್ಲಿಂದ ಸ್ವಲ್ಪ ದೊಡ್ಡದು, 1600 ರೂಪಾಯಿ ಬಾಡಿಗೆ. ನಮಗೆ ಮಲ್ಕೊಳಕಲ್ಲಿ
ಮಂಚ ಕೊಡಲ್ಲ ರೀ, ಒಂದು ಚಾಪೆ, ಅದ್ರ ಮೇಲೆ ಒಂದು ಬೆಡ್, ಅಲ್ಲಿ ನಮ್ಮ ಜೀವನ ಶುರು ಆಯಿತು. ದೊಡ್ಡ ಸಂಪಾದನೆ ಇಲ್ಲ, ಅದು ಅವಕಾಶ ಆಯಿತು. ನನಗೆ ಸಂಪಾದನೆ ಮೈನ್ ಯಾವತ್ತೂ ಇರಲಿಲ್ಲ. ಕೆಲಸ ಸಿಗ್ತಾಯ್ತಾ, ಕೆಲಸ ಮಾಡ್ತಾ ಇದ್ದೆ, ಬರೋ ಸಂಪಾದನೆ ಮನೆಯಲ್ಲಿ ಸಾಲ ಆಯಿತು ಅಂತ ಹೇಳಿದ್ರೆ ಆ ಕೆಲಸಕ್ಕೆ ಹೋಗ್ತಾ ಇತ್ತು, ಜೀವನ ನಡೀತಾ ಇತ್ತು. ಒಂದಿನ ಏನಾಯಿತು, 2 ದಿವಸ ನಾನು ಶೇವ್ ಮಾಡಲಿಲ್ಲ. ನಾನು ಶಿವದ್ರೆ ಏನೋ ಶೇವ್ ಮಾಡಿಲ್ಲ ಅಂದರು, ಏನಿಲ್ಲ ಮೂಡಿಲ್ಲ ಅಂದೆ. ಬಟ್ ಆಕ್ಚುಯಲ್ ರೀಸನ್ ಏನು ಅಂದರೆ, ಒಂದು ರೇಸರ್ ಬ್ಲೇಡ್ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನಾನು ಏನೇ ಜೀವನ ಇಷ್ಟೆಲ್ಲ ಓದಿದ್ದೀವಿ, ಇಷ್ಟೆಲ್ಲ ಮಾತಾಡ್ತೀವಿ, ಒಂದು ರೇಸರ್ ಬ್ಲೇಡ್ ತೊಗೊಳಕ್ಕಾಗಲ್ಲ ನನಗೆ. ಅದು ಏನು ಗಣಿಸು ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ತಲೆ ಕೊರಿಯೋ ಶುರು ಆಯಿತು. ಆವಾಗ ಯೋಚನೆ ಮಾಡಿದ್ರೆ, ಈ ದುಡ್ಡು ಯಾಕೆ ಬರುತ್ತೆ, ಹೇಗೆ ಬರುತ್ತೆ? ದುಡ್ಡಿನ ಆಕಾಶನ ಅಂತೂ ಬಿಡಲ್ವಾ, ಮರದಲ್ಲಿ ಬೆಳೆಯಲ್ವಾ? ದುಡ್ಡು ಎಲ್ಲಿಂದ ಬರುತ್ತೆ? ಒಂದು ನೀವು ನನಗೆ ಕೊಡಬೇಕು, ಅಥವಾ ನಾನು ಅವ್ರಿಗೆ ಕೊಡಬೇಕು. ದುಡ್ಡು ಬೇರೆ ಇಲ್ಲ ಬರಲ್ಲ, ಒಬ್ಬ ಮನುಷ್ಯನಂದೇ ಇನ್ನೊಬ್ಬ ಮನುಷ್ಯನ ಬರುತ್ತೆ. ಅವ್ರು ಯಾಕೆ ನನ್ನ ದುಡ್ಡು ಕೊಡ್ತಾರೆ? ಅವ್ರು ದುಡ್ಡು ನನ್ನ ದುಡ್ಡು ನಾನೇ ಕೊಡ್ತೀನಿ ನಾವು. ಬಟ್ ನಾನೇನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಸರಿಯಾಗಿ ಮನರಂಜಿಸ್ತಾರೆ. ಒಬ್ಬ ಕಾಮಿಡಿಯನ್ ಒಂದು ಸಕ್ಕತ್ತ ಕಾಮಿಡಿ ಮಾಡ್ತಾನಂದ್ರೆ 1000 ರೂಪಾಯಿ ಟಿಕೆಟ್ ಕೊಟ್ಟು ಅವ್ರು ನೋಡಲ್ವಾ? ಒಂದು ಒಳ್ಳೆ ಫಿಲ್ಮ್ ಬಾಹುಬಲಿ 500 ರೂಪಾಯಿ ಪರವಾಗಿಲ್ಲ ರೀ, ನಾನು ಮನರಂಜನೆ ಸಿಗುತ್ತೆ ಅಂದರೆ ನಾನು ದುಡ್ಡು ಕೊಡ್ತೀನಿ. ಹಾಗಾಗಿ ಇಫ್ ಯು ಆಡ್ ವ್ಯಾಲ್ಯೂ ಟು ಸಂಬಡೀಸ್ ಲೈಫ್ ಆರ್ ಸೇವ್ ಹಿಸ್ ಟೈಮ್, ನಾವು ದುಡ್ಡು ಕೊಡ್ತಾರೆ ಬೇಸಿಕ್ ಅರ್ಥ ಆಯ್ತು. ಆ ದುಡ್ಡು ಇನ್ನೊಂದೇನು ಅರ್ಥ ಆಯ್ತು ಅಂದರೆ, ಎಲ್ಲರೂ ಮಾಡುವಂಥ ಕೆಲಸವನ್ನು ಅದೇ ಮಟ್ಟಕ್ಕೆ ಮಾಡಿದ್ರೆ ದೊಡ್ಡ ರೀತಿಯಲ್ಲಿ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನೊಬ್ರು ಮಾಡೋದವರಿಗೆ ನೀವು ಮಾಡಿದ್ರೆ ನೀವು 100 ರೂಪಾಯಿ 80 ರೂಪಾಯಿ ಅವರ ಹೋಗ್ತಾರೆ ಜನ. ಯಾರು ಮಾಡೋಕ್ಕಾಗಬೇಕು, ಅಷ್ಟು ಶ್ರೇಷ್ಠತೆ ಇರಬೇಕು ನಿಮ್ಮ ಕೆಲಸದಲ್ಲಿ. ಅದು ಏನೇ ಕೆಲಸ ಅಂದರೆ ಏನು ಮಾಡ್ತಾರೆ ಯಾರು ಅಂತ ಮೆಚ್ಚೋ ಲೆವೆಲ್ಗೆ ಆ ಕೆಲಸ ನಾವು ಮಾಡಿದ್ರೆ ಮಾತ್ರ ದೊಡ್ಡ ರೀತಿಯಲ್ಲಿ ನಿಮ್ಗೆ ದುಡ್ಡು ಸಿಗುತ್ತೆ ಅಂತ ಅರ್ಥ ಆಯ್ತು. ಸೊ ನನ್ನ ಕೆಲಸ ಏನು, ಆ್ಯಕ್ಟಿಂಗ್ ಮಾಡೋದು, ಡೈರೆಕ್ಟ್ ಮಾಡೋದು, ಇದನ್ನು ನಾನು ಹೇಗೆ ಬೆಸ್ಟ್ ಮಾಡೋದು ಅಂತ ಅಲ್ಲಿ ಕೆಡಿಸ್ಕೊಂಡೆ. ಪ್ರಪಂಚದಲ್ಲಿರುವಂಥ ಸಿನಿಮಾಗಳ ಶುರು ಮಾಡಿಬಿಟ್ಟೆ. ಎಂಥದ್ದು ಯುರೋಪಿಯನ್ ಸಿನಿಮಾ, UK ಸಿನಿಮಾ, ಆ ಸಿನಿಮಾ, ಅರೇಬಿಯನ್ ಸಿನಿಮಾ ಎಲ್ಲ ನೋಡ್ತೀನಿ ನಾನು. ಅವಾಗ ಎಲ್ಲ ಬುಕ್ಸು ಸ್ಟಡಿ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಸ್ಟಾನಿಸ್ಲವ್ಸ್ಕಿ ಅದೇನು ಆ್ಯಕ್ಟಿಂಗ್, ಅದು ಇನ್ನೇನು ಆ್ಯಕ್ಟಿಂಗ್ ಕೋರ್ಸ್, ಅದೇನು ಆ್ಯಕ್ಟಿಂಗ್. ಅವನು ಅಣ್ಣವ್ರ ಆ್ಯಕ್ಟಿಂಗ್ ಗೊತ್ತು ನಮಗೆ, ವಿಷ್ಣುವರ್ಧನ್ ಅವ್ರ ಆ್ಯಕ್ಟಿಂಗ್ ನೋಡಿದ್ವಿ, ಶಂಕರ್ನಾಗ್ ಆ್ಯಕ್ಟಿಂಗ್ ನೋಡಿದ್ವಿ. ಅದೇ ಅವ್ರು ಮೋಹನ್ ಲಾಲ್ ಅಂತಿದ್ದಾರಂತಲ್ಲ, ಅಷ್ಟು ಮಿಂಚ್ತಾರಂತಲ್ಲ, ಅವ್ರು ಹೇಗೆ ಆ್ಯಕ್ಟ್ ಮಾಡೋದು, ಅವ್ರ ಕ್ಲಾಸಕ್ಕೆ ತೊಗೊಂಡು ನೋಡೋದು. ರಾಜ್ಕಪೂರ್ ಯಾಕೆ ಅಷ್ಟು ಇಷ್ಟ ಆಗೋದು, ಅವ್ರ ಕ್ಲಾಸಕ್ಕೆ ತೊಗೊಂಡು ನೋಡೋದು. ಚಿರಂಜೀವಿ ಯಾಕೆ ಇಷ್ಟ ಆಗುತ್ತೆ, ಅವ್ರ ಹೀಗೆ ಇಂಡಿಯಾದಲ್ಲಿರುವಂಥ ಶ್ರೇಷ್ಠ ಪ್ರತಿಭೆಗಳು ಯಾರ್ಯಾರಿದ್ದಾರೋ ಅವ್ರ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದಾರೆ, ಅದನ್ನು ಜನ ಯಾಕೆ ಹೋಗ್ತಿದ್ದಾರೆ ಅಂತ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಆ ನಾಲೆಡ್ಜ್ ನನಗೊಂದು ದೊಡ್ಡ ಆಸ್ತಿ ಆಗಿದೆ. ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಎಷ್ಟು ನೀವು ಗ್ರಹಿಸ್ಕೊಳ್ಳೋಕ್ಕಾಗುತ್ತೋ, ಎಷ್ಟು ಶ್ರೇಷ್ಠವಾಗಿ ಅದನ್ನು ಮಾಡೋಕ್ಕಾಗುತ್ತೋ ಅಷ್ಟು ಶ್ರೇಷ್ಠವಾಗಿ ನಿಮ್ಮ ಜೀವನ ಇರುತ್ತೆ. ಅದಕ್ಕೆ ಪ್ರೂಫೇ ನನ್ನ ಆ್ಯಕ್ಟಿಂಗ್ ಕೆರಿಯರ್. ಇವತ್ತು 100 ಚಿತ್ರಗಳು ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಾನು ಆವಾಗ ಮಾಡಿದಂಥ ಆ ಸ್ಟಡಿ. ಒಂದು ಕಡೆ ಈ ಥಿಯರಿಟಿಕಲ್ ನಾಲೆಡ್ಜ್, ಬರೀ ಓದ್ತಾ ಇದ್ದರೆ ಅಧ್ಯಯನ ಮಾಡೋಕ್ಕೆ ಸಾಲಲ್ಲ, ಪ್ರಾಕ್ಟಿಕಲ್ ಆಗಿ ಆನ್ ದ ಗ್ರೌಂಡ್ ಆ ಕೆಲಸವನ್ನು ಮಾಡಬೇಕು. ಸೊ ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಫಿಲ್ಮ್ ಸೈನ್ ಮಾಡ್ತಾ ಇದ್ದೆ, ಇನ್ನೊಂದು ಕಡೆ ಇದನ್ನು ಕಲಿತಾ ಇದ್ದೆ. ಇದು ಆ್ಯಕ್ಟರ್ ಆಗಿ ಹೆಲ್ಪ್ ಆಯಿತು. ಅಲ್ಲಿಂದ ಏನಾಯಿತು, ಒಂದಿನ ಕುಮಾರ್ ಗೋವಿಂದು ಮತ್ತು ಉಮಾಕಾಂತ್ ಡೈರೆಕ್ಟ್ರು ಚೆನ್ನೈಗೆ ಬಂದರು. ನಾವು ಫಿಲ್ಮ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಒಂದು ರೋಲ್ ಮಾಡಬೇಕು ಅಂದರು. ಆ ಚಿತ್ರದ ಹೆಸರು ಅನುರಾಗ ಸಂಗಮ. ಅನುರಾಗ ಸಂಗಮ ಮಾಡಿದೆ. ಅಲ್ಲಿ ಶುರುವಾಯಿತು ನೋಡಿ ಇದು, ಅಂದರೆ ಪಿಕ್ಚರ್ ಮೇಲೆ ಪಿಕ್ಚರು, ಎಲ್ಲ ಪಿಕ್ಚರ್ಗಳು ನಾನು ಹುಡುಗಿನ ಪ್ರೀತಿಸ್ಬೇಕು, ನನ್ನ ಫ್ರೆಂಡು ಅದೇ ಹುಡುಗಿನ ಪ್ರೀತಿಸ್ಬೇಕು, ನಾನು ಆ ಹುಡುಗಿನ ತ್ಯಾಗ ಮಾಡಬೇಕು, ಅವ್ನು ನೋಡ್ಕೊಂಡು ಹೋಗ್ಬೇಕು. ಈ ಭೂತ ನನ್ನ ಬಿಡಲೇ ಇಲ್ಲ ರೀ. ಅಂಡ್ ನೀವು ಬೇರೆ ಅದು ಮೆಚ್ತಾ ಇಲ್ಲ, ಎಲ್ಲ ಪಿಕ್ಚರ್ ಹಿಟ್ ಆಗ್ತಾ ಇದೆ. ಅನುರಾಗ ಸಂಗಮ ಆಯಿತು, ಕರ್ಪೂರದ ಬೊಂಬೆ ಆಯಿತು, ಸೂಪರ್ ಹಿಟ್. ನಮ್ಮೂರ ಬಂದಾರ ಹೂವೆ ಅದಕ್ಕಿಂತ ಸೂಪರ್ ಹಿಟ್. ಇಲ್ಲೇ ಮಾಡಿದ್ವಿ, ಚಂದ್ರಮುಖಿ ಪ್ರಾಣಸೆಟ್ಟಿ ನಿಮ್ಮೂರಲ್ಲೇ ಮಾಡಿದ್ವಿ, ನೋಡಿದ್ವಿ. ಅದೊಂದು ಕಡೆ ಓಮಲ್ಲಿಗೆ ಅಂತ ಒಂದು ಮಾಡಿದೆ, ಅದು ಸೂಪರ್ ಹಿಟ್. ತುತ್ತ ಮಾಡ್ತೀನಿ. ಹೀಗೆ ಮಾಡಿದ ಫಿಲ್ಮ್ ಅಲ್ಲ, ಎಲ್ಲವೂ 100 ಡೇಸ್ ನೋಡ್ತಾ ಇದೆ. ಒಂದರ ಆದ್ಮೇಲೆ ಒಂದು 9, 10, 11 ಫಿಲ್ಮ್ ಕಂಟಿನ್ಯೂಸ್ ಆಗಿ ಹಿಟ್. ಆಮೇಲೆ ನೋಡ್ತೀನಿ ಮೆಡ್ರಾಸಲ್ಲಿ ಫ್ಲಾಟ್ ಮಾಡಿದ್ದಲ್ಲ 1600 ರೂಪಾಯಿ ಇದೆ. ಅದು 1 ವರ್ಷ ನಾನು ಬಾಡಿಗೆ ಕಟ್ಟಿದ್ದೀನಿ. ನಾನು ಹೋಗಿದ್ದು 3 ದಿನ, ಮಿಕ್ಕಿದ ದಿನ ಬೆಂಗಳೂರಿದ್ದೀನಿ. ಯಾಕಪ್ಪ ಅದನ್ನು ಬಿಟ್ಟಾಕಿದೆ. ವಾಪಸ್ ಬೆಂಗಳೂರು ಬಂದೆ. ಬೆಂಗಳೂರಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡಿದೆ. ಕನ್ನಡ ಚಿತ್ರರಂಗನೇ ನಮ್ಮ ಮೇಯ್ನ್ ಅಂತ ಇಲ್ಲಿ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ. ಈ ಚಿತ್ರಗಳು ಒಂದಾದ್ಮೇಲೆ ಒಂದು ಶುರುವಾಯಿತು. ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ನಾನು ಮೊದಲು ಹೀರೋ ಮಾಡಿದ ಫಿಲ್ಮು
ಮಧುಮಾಸ ಅದನ್ನು 10ನೇ ಫಿಲ್ಮ್, ಅದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ. ನಂತರ ನೀವು ಬಹಳ ಇಷ್ಟಪಟ್ಟಿದ್ದು ಪಂಚಮವೇದ. ಪಂಚಮವೇದ ಆದಮೇಲೆ ನಮ್ಮ ಪಿ ಎಚ್ ವಿಶ್ವನಾಥ್ ಅವರು ಶ್ರೀಗಂಧ, ಅರಗಿಣಿ ಅಂತ ಅವಕಾಶಗಳು ಕೊಡ್ತಾ ಇದ್ರು ನಾನು ಚೆನ್ನೈಲಿದ್ದಾಗ ಕೂಡ. ಬಟ್ ಈ 10 ಫಿಲ್ಮ್ಸ್ ನನಗೆ ಪೊಸಿಷನ್ ಕೊಡ್ತು, ಒಂದು ಸ್ಟಾರ್ ಆಗಿ ನಾನು ರೆಕಗ್ನೈಸ್ ಆಗಿದ್ದು, ಒಬ್ಬ ನಾಯಕ ನಟನಾಗಿ ಇಂಡಸ್ಟ್ರಿ ಒಪ್ಕೊಂಡಿದ್ದು ನಾನು ಎಂಟ್ರಿ ಕೊಟ್ಟ 10ನೇ ವರ್ಷ. 10 ವರ್ಷಗಳು ನನಗೆ ಇಂಡಸ್ಟ್ರಿಯಲ್ಲಿ ಒಂದು ಪೊಸಿಷನ್ ಇಲ್ಲ, ದೊಡ್ಡ ಸಂಪಾದನೆ ಇಲ್ಲ, ಯಾವ ಥರ ಪ್ಲಸ್ ಪಾಯಿಂಟ್ ಇಲ್ಲ. ನಾನು ಇಂಡಸ್ಟ್ರಿ ಇರೋಕ್ಕೆ ಯಾವುದೇ ಕಾರಣ ಇಲ್ಲ. ಬಟ್ 10 ವರ್ಷ ನಾನು ದುಡಿತಾ ಇದ್ದೆ. ಕಾರಣ ನನಗೆ ಆ ಕೆಲಸದಲ್ಲಿ ಖುಷಿ ಸಿಗ್ತಾ ಇತ್ತು. ದಿನ ಬೆಳಗ್ಗೆ ಶೂಟಿಂಗ್ ಹೋಗಿ ಕಾಯ್ತಾ ಇದ್ದೆ. ಆ ಕೆಲಸದಲ್ಲಿ ತೃಪ್ತಿ ಸಿಕ್ಬಿಟ್ರೆ ಈ ದುಡ್ಡು, ಈ ಕಟ್ಔಟ್ ಇದರಲ್ಲಿ ಯಾವುದೂ ಮ್ಯಾಟರ್ ಆಗಲ್ಲ. ಕಾನ್ಸ್ಟೆಂಟ್ ಆಗಿ ಟ್ರೈ ಮಾಡ್ತಾ ಇದ್ದೆ. 10ನೇ ವರ್ಷ ನನಗೆ ಬಲ ಸಿಕ್ತು. ಮತ್ತೆ ನೀವು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಎಷ್ಟೊಂದು ಜನ ಹುಡುಗರು ಆ ಥರದಲ್ಲಿದ್ದೀರ, ಎಲ್ಲವೂ ಸ್ವಲ್ಪ ಸಮಯ ತಗೊಳುತ್ತೆ. ಲೈಫ್ ಡಿಸೈನೇ ಆ ಥರ. ಹಾಗೆ ಸ್ವಲ್ಪ ತಾಳ್ಮೆಯಿಂದ ನಿಮ್ಗೆ ಸಿಗ್ಬೇಕಾದ ಮನ್ನಣೆ, ನಿಮ್ಗೆ ಬೇಕಾದ ಗೌರವ ಖಂಡಿತವಾಗಿ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಸೊ ಇದು ಆಕ್ಟಿಂಗ್ ಕೆರಿಯರ್ ಆಗಿದ್ದು. ಮಧ್ಯದಲ್ಲಿ ಕಮಲಾಸನ್ ಅವ್ರ ಜೊತೆ ರೆಗ್ಯುಲರ್ ಆಗಿ ಫಿಲ್ಮ್ ಮಾಡ್ತಾ ಇದ್ದೆ. 8-9 ಫಿಲ್ಮ್ ಜೊತೆಗೆ ಮಾಡಿದ್ವಿ. ನನ್ನನ್ನು ಗಮನಿಸ್ಕೊಂಡ್ಬಂದ್ರು ಕಮಲ್ ಮೊದಲಿನ. ಒಂದಿನ ಹೇಳಿದ್ರು, ನಿಮ್ಮೊಂದು ಅದ್ಭುತವಾದ ಒಬ್ಬ ಡೈರೆಕ್ಟರ್ ಇದ್ದಾನೆ, ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ಡೈರೆಕ್ಟರ್ ಆಗ್ಬಿಡಿ. ಸರಿ ಸರ್, ನನಗೂ ಆಸೆ ಇದೆ, ನಾನು 4ನೇ ಫಿಲ್ಮಿನಲ್ಲಿ ಡೈರೆಕ್ಟರ್ ಆಗಬೇಕಿದ್ದೆ, ಬಟ್ ಆ್ಯಕ್ಟಿಂಗ್ ಹೀರೋ ಆಗಿ ನಡೀತಾ ಇದೆ ಕೆರಿಯರು ಅಂತ ಮಾಡಲಿಲ್ಲ ಅಂದರೆ, ಸರಿ ಮಾಡಿ ನಂದೇ ಕಾಸ್ಟ್ ಕೊಡ್ತೀನಿ, 16 ದಿನ ಫ್ರೀ ಇದೆ, ಯೂಸ್ ಮಾಡ್ಕೊಳ್ಳಿ ಅಂದರು. ಅದೇ ರಾಮ ಶ್ಯಾಮ ಭಾಮ. ನನ್ನ ನಿರ್ದೇಶಕನಾಗಿ ನಾನು ಮಾಡಿದಂಥ ಮೊದಲನೇ ಚಿತ್ರ. ಸರಿ, ಅದೇ ನನಗೆ ಥ್ರೂಔಟು ನಟನಾಗಿ ನಿರ್ದೇಶಕನಾಗಿ ನಾನು ದೊಡ್ಡ ಸಪೋರ್ಟ್ ನೀವು ಜೊತೆಗಿದ್ರಿ. ನಾನು ಏನೇ ಮಾಡಿದ್ರು ನಿಮ್ಮ ಸಪೋರ್ಟ್ ಇತ್ತು ನನಗೆ. ಹಾಗಾದ್ರೆ ರಾಮಶ್ಯಾಮಮ್ಮನ ಹಿಟ್ ಮಾಡಿಸ್ಬಿಟ್ರಿ. ಒಬ್ಬ ಡೈರೆಕ್ಟರ್ ಅಂತ ಗುರುತಿಸ್ಕೊಂಡೆ. ಡೈರೆಕ್ಟರ್ ಆಗಿ ನಾನು ಫಿಲ್ಮ್ಸ್ ಮಾಡೋಕ್ಕೆ ಶುರು ಮಾಡಿದೆ. ನಾನೇ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ನಂತರ ಬೇರೆ ಹೀರೋಸ್ಗೆ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ತಮಿಳಲ್ಲಿ ಕಮಲಾಸನ್ ಇಟ್ಕೊಂಡು ಉತ್ತಮ ವಿಲನ್ ಅಂತ ದೊಡ್ಡ ಫಿಲ್ಮ್ ಡೈರೆಕ್ಟ್ ಮಾಡಿದೆ. ಇಲ್ಲಿ ಗಣೇಶ್ ಹೊಡ್ಕೊಂಡು ಸುಂದರಾಂಗ ಜನ ಅಂತ ಮಾಡಿದೆ. ಈಗ 2 ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಫಿಲ್ಮ್ ಕನ್ನಡದಲ್ಲಿ, ಅದ ಹೆಸರು ಬಟರ್ಫ್ಲೈ ಅಂತ, ಆರು ಯಾವ್ದು ಆ್ಯಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು ತಮಿಳಲ್ಲಿ, ಅದ ಹೆಸರು ಪ್ಯಾರಿಸ್ ಅಂತ, ಅದನ್ನು ಕಾಜಲ್ ಅಗರ್ವಾಲ್ ಅವರು ಮಾಡ್ತಿದ್ದಾರೆ. ಈ ಬೈಲಿಂಗ್ ಡೈರೆಕ್ಷನ್ ಈಗ ನಡೀತಾ ಇದೆ. ಡೈರೆಕ್ಷನ್ಗೆ ನನಗೆ ಹೆಲ್ಪ್ ಆಗಿರೋ ಮುಖ್ಯವಾದ ಗುಣ, ಈಗ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಡೋದು ನಾನು ಅದನ್ನೇ ಹೇಳ್ತೀನಿ. ಅಮೃತವರ್ಷಿಣಿ ಶೂಟಿಂಗ್ ಮಾಡಬೇಕಾದ್ರೆ ನಾನು ಶರತ್ ಬಾಬು ಕ್ಯಾರೆಕ್ಟರ್ನ ಕೊಲೆ ಮಾಡಿಬಿಟ್ಟು ಮನೆಗೆ ಬಂದಿರ್ತೀನಿ. ಅಲ್ಲಿ ಸುಹಾಸ್ನವ್ರು ಇದ್ದಾರೆ. ಆ ಸೀನ್ ಶೂಟ್ ಮಾಡ್ತಾ ಇದ್ದಾರೆ ದಿನೇಶ್ ಬಾಬು ಅವರು ಸೀನ್ ಹೇಳಿದ್ರು, ನಾನು ರೆಡಿ ಸರ್ ಅಂದೆ. ಸುಹಾಸ್ನವರು ಚಟಪಡಿಸ್ತಾ ಇದ್ದಾರೆ, ಓಡಾಡ್ತಿದ್ದಾರೆ. ಹಿಂಗೆ ತಿಳಿದ್ರು, ನಾನು ನೋಡಿದ್ರು, ರೆಡಿ ನಾನು ರೆಡಿ ಅಂದೆ. ಮತ್ತೆ ಆಮೇಲೆ ದಿನೇಶ್ ಅವ್ರು ಅವನೇನು ಹುಡುಗ ಕ್ಲಿಯರ್ ಆಗಿ ನಾನು ಏನು ಮಾಡಬೇಕು ಅಂತ, ನಾನು ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ ಅಂದರು. ಅದು ಯಾಕೋ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದ ಈ ಕನ್ಫ್ಯೂಷನ್ಸ್ ಇಲ್ಲ ಮೈಂಡಲ್ಲಿ. ಹೀಗೆ ಮಾಡೋದ, ಹಾಗೆ ಮಾಡೋದ, ಇದು ಮಾಡೋದ, ಅದು ಮಾಡೋದ, ಈ ಕನ್ಫ್ಯೂಷನ್ ಇಲ್ಲವೇ ಇಲ್ಲ. ಒಬ್ಬ ಡೈರೆಕ್ಟರ್ ಆಗಿ ಬಹಳ ಅಗತ್ಯವಾದ ವಿಷಯ, ಬಹಳ ನನಗೆ ಹೆಲ್ಪ್ ಆಗಿದ್ದ ವಿಷಯ ಡಿಸೈಸಿವ್ನೆಸ್ ಇದೆ. ಡೈರೆಕ್ಟರ್ ಆಗಿದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಇವ್ರ ಹೀರೋಯಿನ ಅವ್ರ ಹೀರೋಯಿನ, ಈ ಹೀರೋಯಿನ್ ಈ ಬಟ್ಟೆ ಹಾಕ್ಬೇಕಾ ಆ ಬಟ್ಟೆ ಹಾಕ್ಬೇಕಾ, ಮ್ಯೂಸಿಕ್ ಡೈರೆಕ್ಟರ್ ಈ ಟ್ಯೂನ್ ಬೇಕಾ ಆ ಟ್ಯೂನ್ ಬೇಕಾ, ಬರ್ತಾನೆ ಇರುತ್ತೆ ಆಯ್ಕೆಗಳು. ಇದರ ಮಧ್ಯೆ ಯಾವೇನು ಕನ್ಫ್ಯೂಷನ್ ಇಲ್ಲದೆ ನನ್ನ ಕತೆಗೆ ಸೂಕ್ತವಾದ ನಿರ್ಧಾರ ಇದು ಅಂತ ಒಂದು ಕ್ಲಾರಿಟಿ ಜೊತೆ ನಿರ್ದಿಷ್ಟವಾದ ಡಿಸಿಷನ್ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಾಟ್ ಓನ್ಲಿ ಆಸ್ ಅ ಡೈರೆಕ್ಟರ್, ಟು ಎನಿಬಡಿ. ಪ್ಲೀಸ್ ತುಂಬ ಇಂಡಿಸೈಸಿವ್ ಆಗಿ, ತುಂಬ ಇದಾದಂಥ ಅನುಮಾನಗಳನ್ನ ತಲೆಯಲ್ಲಿ ಇಟ್ಕೊಂಡೆ ಆದಷ್ಟು ಬೇಗ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಸೊ ಡೈರೆಕ್ಟ್ ಆಗಿ ಶುರು ಮಾಡಿದೆ. ಮಧ್ಯದಲ್ಲಿ ಈ ಬರಹಗಾರ ಅಂತ ಒಂದು ಅವಕಾಶ ಬಂತು. ನಂದೇನಾಗ್ತಿತ್ತು ಅಂದರೆ, ನನ್ನ ಎಲ್ಲ ಚಿತ್ರಗಳಲ್ಲೂ ನನ್ನ ಸೀನ್ಗಳನ್ನು ನಾನು ಇಂಪ್ರೂವ್ ಮಾಡ್ಕೊಂಡ್ಬಿಡ್ತಿದ್ದೆ. ನನಗಿರೋದು ಐಡಿಯಾ ಬರೋದು, ಅದನ್ನು ನಾನು ಡೈರೆಕ್ಟರ್ ಹೇಳ್ತಾ ಇದ್ದೆ. ಆ್ಯಂಡ್ ನಾನೊಂದು ಗಮನಿಸಿದ್ದೀನಿ, ನಿಮ್ಮ ಉದ್ದೇಶಗಳು ಸರಿ ಇದ್ದಾಗ, ನಿಮ್ಮ ಐಡಿಯಾಸ್ ಕರೆಕ್ಟ್ ಆಗಿದ್ದಾಗ ಎಲ್ಲರೂ ಹೋಗ್ತಾರೆ. ಹಾಗಾಗಿ ಎಷ್ಟೋ ಜನ ಒಪ್ಕೊಂಡ್ರು. ಆ ಥರ ಮಾಡಿ ಚಿತ್ರ ಬಹಳ ದೊಡ್ಡ ಯಶಸ್ಸನ್ನು ಪಡೀತು. ನಾಗಚಳ್ಳಿ ಚಂದ್ರಶೇಖರ್ ಅವರು ಅಮೆರಿಕ ಅಂತ ಒಂದು ಅದ್ಭುತವಾದ ಚಿತ್ರ ಕೊಟ್ಟರು. ಅವರ ಮುಂದಿನ ಚಿತ್ರಕ್ಕೆ ನಾನು ಹೇಳಿದಂಥ ಒಂದು ಸಣ್ಣ ಲೈನ್ ಅವ್ರಿಗೆ ಇಷ್ಟ ಆಯಿತು, ನೀವೇ ಬರ್ಕೊಡಿ ಅಂದರು. ಆ ಚಿತ್ರವನ್ನು ಮೊದಲನೇ ಸಲ ನಾನು ಚಿತ್ರಕಥೆ ಬರೆದೆ. ಆ ಚಿತ್ರ ಆ ವರ್ಷದ ರಾಷ್ಟ್ರ ಪ್ರಶಸ್ತಿಯಾಗಿ
ಕನ್ನಡದ ಶ್ರೇಷ್ಠ ಚಿತ್ರವಾದ ಆಯ್ಕೆ ಆಯಿತು. ಆ ಚಿತ್ರನೇ ಹೂಮಳೆ. ಹೂಮಳೆ ಆದ್ಮೇಲೆ ಇನ್ನೊಂದು ಐಡಿಯಾ ನನ್ನ ತಲೆಯಲ್ಲಿ ಕೊರಿತಾ ಇದೆ. ಒಂದು ಗಂಡ ಒಂದು ಹೆಂಡತಿ ಈಗ ಸಾಯ್ತಾ ಇದ್ದಾರೆ. ಸಾಯಕ್ಕೆ ಮುಂಚೆ ಹೆಂಡತಿನ ಒಂದು ಕೊನೆಯ ಆಸೆಗಳನ್ನು ತೀರಿಸಬೇಕು ಅಂತ ಗಂಡನಿಗೆ ಆಸೆ. ಅವಳಿಗೆ ವಿಶ್ವ ಪರ್ಯಟನೆ ಮಾಡಬೇಕು ಅನ್ನೋ ಆಸೆ. ಹಾಗಾಗಿ ಈ ಗಂಡ ಅವಳನ್ನು ಕರ್ಕೊಂಡೋಗಿ ಈ ಪ್ರಪಂಚದ 7 ಅದ್ಭುತಗಳನ್ನು ತೋರಿಸಿ ಕೊನೆಗೆ ತಾಜ್ ಮಹಲ್ ಕರ್ಕೊಂಡು ಬಂದು ಅಲ್ಲಿ ಅವಳು ತೀರ್ತಿರೋಗ್ತಾಳೆ ಅಂತ ಬರೆದಿದ್ದೆ. ತುಂಬ ಬಡ್ಜೆಟ್ ಜಾಸ್ತಿ ಆಯಿತು ಅಂತ 7 ಅದ್ಭುತಗಳಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ಅದನ್ನು ಬರೀ ಭಾರತ ದರ್ಶನ ಅಂತ ಮಾಡಿ ಕೊನೆಗೆ ತಾಜ್ ಮಹಲಲ್ಲಿ ಆ ಹುಡುಗಿ ಹೋಗ್ತಾಳೆ ಅಂತ ಡಿಸೈಡ್ ಮಾಡಿ ಚಿತ್ರ ಮಾಡಿದ್ವಿ. ನೀವು ಬಹಳ ದೊಡ್ಡ ರೀತಿಯಲ್ಲಿ ಒಪ್ಕೊಂಡ್ರಿ. ನಾನು ಬರೆದಂಥ ಆ ಚಿತ್ರನೇ ಅಮೃತಧಾರೆ. ಹೂಮಳೆ ಬರಹಗಾರ ಅನ್ನೋ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಈ ಕಡೆ ಡೈರೆಕ್ಷನ್ ನಡೀತಾ ಇದೆ, ಒಂದು ಕಡೆ ಆಕ್ಟಿಂಗ್ ನಡೀತಾ ಇದೆ. ಇದರ ಮಧ್ಯೆ ನಾನು ಟಿವಿ ಮಾಡ್ತಾ ಇದ್ದಲ್ಲ ಪರಿಚಯ ಅಂತ ಕಾರ್ಯಕ್ರಮ, ಅದೇ ಥರ ಮತ್ತೊಂದು ಅವಕಾಶ ಬಂದು ಟಿವಿ ನಿರೂಪಕನಾಗಿ ನನ್ನ ಕೆಲಸಗಳನ್ನು ಶುರು ಮಾಡಿದೆ. ಮೊದಲು ಪ್ರೀತಿಯಿಂದ ರಮೇಶ್ ಮಾಡಿದೆ, ನಂತರ ರಾಜಾರಾಣಿ ರಮೇಶ್, ಇತ್ತೀಚೆಗೆ ಕೆಲವು ವರ್ಷಗಳಿಂದ ವೀಕೆಂಡ್ ವಿತ್ ರಮೇಶ್, ಸೀಸನ್ 1, ಸೀಸನ್ 2, ಸೀಸನ್ 3. ವೀಕೆಂಡ್ ವಿತ್ ರಮೇಶ್ ನನ್ನ ಜೀವನದಲ್ಲಿ ನಾನು ಮರೆಯಕ್ಕಾಗದಿರುವಂಥ ಒಂದು ಅದ್ಭುತವಾದಂಥ ಅನುಭವ. ಆ ಚೇರು ಕೂತಂಥ ಮಹನೀಯರು, ಅವು ಹೇಳಿದಂಥ ಕಥೆಗಳು, ಅದನ್ನೆಲ್ಲ ನೋಡಿದಾಗ ಅಷ್ಟೊಂದು ಜನ ಚೇರಲ್ಲಿ ಕೂತಿದ್ದಾರೆ. ನಮ್ಮ ದೇವೇಗೌಡರು, ಸಿದ್ದರಾಮಯ್ಯ ಹೊಂದಿದ್ದು ನಮ್ಮ ಹೀರೋಗಳು ಎಲ್ಲರೂ ಕೂತಿದ್ದಾರೆ. ಇವರೆಲ್ಲರ ಕಥೆ ಕೇಳಿದ್ಮೇಲೆ ನನಗೊಂದು ಸ್ಪಷ್ಟವಾದ ಅರ್ಥ ಆಗೋದು. ಅವ್ರ ಲೈಫು, ನನ್ನ ಲೈಫು, ನಿಮ್ಮ ಲೈಫು, ನಿಮ್ಮ ಲೈಫು ಎಲ್ಲ ಒಂದೇ ಸೊನ್ನೆ. ಯಾರು ಏನೂ ಇಲ್ಲ, ನಮ್ಮೆಲ್ಲರೂ ಒಂದೇ ಆಸೆ. ನಮಗೆ ಒಂದು ಡೀಸೆಂಟ್ ಆಗಿ ಸಂಪಾದನೆ ಇರಬೇಕು, ನನ್ನ ಹೆಂಡತಿ ನಾನು ಚೆನ್ನಾಗಿ ನೋಡ್ಬೇಕು, ನಮ್ಮ ಮಕ್ಕಳು ಒಂದೇ ಸ್ಕೂಲ್ಗೆ ಹೋಗ್ಬೇಕು, ನಮಗೆ ಸೊಸೈಟಿಯಲ್ಲಿ ಒಂದು ಗೌರವ, ಯಾರು ಅವಮಾನ ಮಾಡಬಾರ್ದು. ಇಷ್ಟೇ ನಮ್ಮೆಲ್ಲರೂ ಇಲ್ಲಿರುವಂಥ ಅಷ್ಟು ಜನ, ಆಲ್ ದೋಸ್ ಗ್ರೇಟ್ ಪೀಪಲ್, ನಾವೆಲ್ಲ ಒಂದೇ ಸರ್. ನಮ್ಮೆಲ್ಲರ ಹೋರಾಟ ಒಂದೇ. ನಾವು ಬೇರೆ ಬೇರೆ ಮುಖಗಳಿದೆ ನಮಗೆಲ್ಲ. ಅವರು ಜಡ ಇದೆ, ನನಗೆ ಜಡ ಇಲ್ಲ ಅಷ್ಟೇ. ಬಟ್ ಅವ್ರ ಭಾವನೆ ನನ್ನ ಭಾವನೆ ಒಂದೇ ಸ್ವಾಮಿ. ನಾವು ಸ್ಪಷ್ಟವಾಗಿ ಕ್ಲಿಯರ್ ಆಗಬೇಕು. ನಾನು ನೀನು ಬೇರೆ ಅಲ್ಲ. ನನ್ನ ಜೀವನದಲ್ಲಿ ನಾನು ಕಲ್ತಂಥ ಮುಖ್ಯವಾದ ವಿಷಯ, ನೀವು ನಾನು ಬೇರೆ ಅಲ್ಲ. ನಾನು ನಿಜ ಹೇಳಬೇಕು ಅಂದರೆ, ಈಗ ಎಷ್ಟು ಜನ ಇದ್ರೆ ಗೊತ್ತಲ್ಲ, ಎಷ್ಟು ಜನ ಇರ್ಬೋದು ಸರ್? 10,000 ಜನ ತಿಳ್ಕೊಡು. ಸ್ವಲ್ಪ ಕಲ್ಪಿಸ್ಕೊಡುದು. ಈ 10,000 ಬೇರೆ ಬೇರೆ ಜನ ಅಲ್ಲ, ಇದೊಂದು ದೊಡ್ಡ ಮೃಗ ಅಂತ ಕಲ್ಪಿಸ್ಕೊಡುದು. ಈ ಮೃಗಕ್ಕೆ 20,000 ಕೈಗಳಿದೆ, 20,000 ಕಾಲುಗಳಿದೆ ಅಂತ ನೋಡ್ರಿ, ಎಷ್ಟು ಚೆನ್ನಾಗಿರುತ್ತಲ್ಲ. ಅದೇ ಸತ್ಯ. ವಿ ಆರ್ ಆಲ್ ಕನೆಕ್ಟೆಡ್. ನಾನು ಮಾಡೋದು ನಿಮ್ಮನ್ನು ಅಫೆಕ್ಟ್ ಮಾಡುತ್ತೆ, ನೀವು ಮಾಡೋದು ನನ್ನನ್ನು ಅಫೆಕ್ಟ್ ಮಾಡುತ್ತೆ. ಅದೇ ಸತ್ಯ. ಅದನ್ನು ನಾನು ನನ್ನ ಲೈಫಲ್ಲಿ ಕಲ್ತ್ಕೊಂಡಿದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ ನಾನು ಕಲ್ತಿದ್ದು ಸುಮ್ಮನೆ, ಇನ್ನೊಂದು ವೀಕೆಂಡ್ ರಮೇಶಿಂದ ವೀಕೆಂಡ್ ವಿತ್ ರಮೇಶಲ್ಲಿ ನಾನು ಕಲ್ತಂಥ ಅತಿ ದೊಡ್ಡ ಪಾಠ, ಅಲ್ಲಿ ಕೂತೋರಲ್ಲಿ ಬಹಳ ದೊಡ್ಡ ಶ್ರೀಮಂತರಿದ್ರು, ಬಹಳ ದೊಡ್ಡ ಕೀರ್ತಿ ಪಡೆದಂಥ ವ್ಯಕ್ತಿಗಳಿದ್ರು, ಬಹಳ ದೊಡ್ಡ ಯಶಸ್ಸು ನೋಡಿದಂಥ ವ್ಯಕ್ತಿಗಳಿದ್ರು. ಆ 3 ಸೀಸನ್ ಕೊನೆಯಲ್ಲಿ ನನಗೆ ಅರ್ಥ ಆಗಿದ್ದು, ಯಶಸ್ಸು ಅಂದರೆ ಏನು ಅಂದರೆ ಮನಃಶಾಂತಿ, ನೆಮ್ಮದಿಗಿಂತ ದೊಡ್ಡ ಯಶಸ್ಸಿಲ್ಲ ಸ್ವಾಮಿ. ನೀವು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಇರ್ಬೋದು, ರಾತ್ರಿ ನಿದ್ದೆ ಬರದೆ ಹೊರಲಾಗ್ತಿದ್ರೆ ಏನ್ ಜೀವನ? ಮನಃಶಾಂತಿಗಿಂತ ನೆಮ್ಮದಿಗಿಂತ ದೊಡ್ಡ ಯಶಸ್ಸಿಲ್ಲ. ಆ ಯಶಸ್ಸಿನ ಫಾರ್ಮುಲಾ ನನಗನ್ಸುತ್ತೆ ಇದೆ. ನೀವು ಯೋಚನೆ ಮಾಡೋ ರೀತಿ, ನೀವು ಆಡೋ ಮಾತುಗಳು, ನೀವು ಮಾಡೋ ಕೆಲಸ 3 ಒಂದೇ ಆಗಿರ್ಬೇಕು. ತಲೆಯಲ್ಲಿ ಏನೋ ಅಂದ್ಕೊಂಡು ಇಲ್ಲಿ ಏನೋ ಹೇಳಿ ಅಲ್ಲಿ ಏನೋ ಮಾಡಿದ್ರೆ ಅಲ್ಲೇ ಮುಗೀತು ನಿಮ್ಮ ನೆಮ್ಮದಿ. ನಿಮಗೆ ಆ ಯಶಸ್ಸು ಬೇಕು ಅಂದರೆ ಈಸಿಯೆಸ್ಟ್ ಫಾರ್ಮುಲಾ, your thoughts, your words, your actions should align. ಆ ನೆಮ್ಮದಿ ಒಂದು ಲೆವೆಲ್ಗೆ ನಾನು ಸಿಕ್ಕಿದೆ ಅನಿಸುತ್ತೆ. ಆ ಕಾರಣಕ್ಕಾಗಿ ನಾನು ಭಾಳ ತೃಪ್ತಿಯಾಗಿದ್ದೀನಿ. ಇದು ನನ್ನ ಜೀವನದ ಇಲ್ಲಿಯವರೆಗಿನ
ಇದರಲ್ಲಿ ನನಗೆ ಇದೆಲ್ಲ ಯಾಕಾಯಿತು ಹೇಗಾಯಿತು ಅಂತ ಯೋಚನೆ ನೋಡಿದ್ರೆ ಒಂದು 4-5 ಕಾರಣಗಳು ನನಗೆ ಹೆಲ್ಪ್ ಆಗಿದೆ ನನಗೆ ಅನ್ಸುತ್ತೆ. ಎಲ್ರಿಗೂ ಎಲ್ಲ ಜೀವನ ಒಂದೇ ಥರ ಇರುತ್ತೆ ಹೇಳಕ್ಕಾಗಲ್ಲ. ನನಗೂ ಒಪ್ಪುವಂಥ ವಿಷಯ ನಿಮಗೂ ಒಪ್ಪದೇ ಇಲ್ಲ. ಬಟ್ ಆಸಕ್ತಿ ಇರೋರಿಗೆ ಹೇಳ್ತೀನಿ, ಈ ಎಲ್ಲ ಜರ್ನಿಗೆ, ಈ ಪಯಣಕ್ಕೆ, ಈ 150 ಚಿತ್ರಗಳು, 100 ಕನ್ನಡದಲ್ಲಿ, ತಮಿಳಲ್ಲಿ 40, ತೆಲುಗು 12, ಹಿಂದಿ, ತುಳು ಎಲ್ಲ ಸೇರಿ ಈ ಪಯಣಕ್ಕೆ ಏನೇನು ಕಾರಣಗಳಿರ್ಬೋದು ಅಂತ ಇಲ್ಲಿ ಬರಕ್ಕೆ ಮುಂಚೆ ಯೋಚನೆ ಮಾಡಿದೆ. ನನಗೆ ಸಿಕ್ಕಿರುವಂಥ ಉತ್ತರಗಳು 5. ಮೊದಲನೇದಾಗಿ ಐ ಕೆಪ್ಟ್ ಮೈ ಪಾರ್ಟ್ ಆಫ್ ದ ಡೀಲ್. ಅಂದರೆ ಗಂಡ ಹೆಂಡತಿ ಇರ್ಬೋದು, ಬಾಸು ವರ್ಕರ್ ಇರ್ಬೋದು, ಅದೊಂದು ಸಂಬಂಧ, ಅದೊಂದು ಡೀಲ್. ಗಂಡನಿಗೆ ಒಂದು ಜವಾಬ್ದಾರಿ ಇರುತ್ತೆ, ಹೆಂಡತಿಗೆ ಒಂದು ಜವಾಬ್ದಾರಿ ಇರುತ್ತೆ, ಪ್ರೊಡ್ಯೂಸರ್ ಒಂದು ಜವಾಬ್ದಾರಿ ಇರುತ್ತೆ, ನಟನಿಗೊಂದು ಜವಾಬ್ದಾರಿ ಇರುತ್ತೆ. ನನ್ನ ಜವಾಬ್ದಾರಿಯನ್ನ ನಾನು ಯಾವತ್ತೂ ಇನ್ನೊಬ್ಬರು ಬೆರಳು ತೋರಿಸೋ ಥರ ಬಿಟ್ಟೇ ಇಲ್ಲ. ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೆ, ಅದು ಬಹಳ ಸಹಾಯ ಆಯಿತು. ದಟ್ ಇಸ್ ಮೈ ಓನ್ಲಿ ಅಡ್ವೈಸ್. ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ ಯಾರು ಬೆರಳು ತೋರಿಸ್ದಾಗಿ ನೋಡ್ಕೊಳ್ಳಿ, ನಿಮ್ಮ ಸಹಾಯ ಆಗುತ್ತೆ ಅನ್ಸುತ್ತೆ. ಎರಡನೇದಾಗಿ ನಿರಂತರ ಕಲಿಕೆ ಇರಬೇಕು ಅಂತ ಅನ್ಸುತ್ತೆ. ಇವತ್ತು ಬೆಳಗ್ಗೆ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಕೂಡ ಯಾವುದೋ ಒಂದು ಮಾಸ್ಟರ್ ಕ್ಲಾಸ್ ತಗೋತೀನಿ. ಪ್ರಪಂಚದ ಶ್ರೇಷ್ಠವಾದ ಆಕ್ಟರ್ಗಳು, ಡಸ್ಟಿನ್ ಹಾಫ್ಮನ್, ಕೆವಿನ್ ಸ್ಪೇಸಿ, ಅವರ ಮಾಸ್ಟರ್ ಕ್ಲಾಸ್ ಈಗಲೂ ತಗೋತಿರ್ತೀನಿ ನಾನು. ಪ್ರಪಂಚ ಅತಿ ಶ್ರೇಷ್ಠವಾದ ಡೈರೆಕ್ಟರ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ, ಡೈರೆಕ್ಷನ್ ಬಗ್ಗೆ ಏನು ಹೇಳ್ತಿದ್ದಾರೆ, ಇವತ್ತು ಬೆಳಗ್ಗೆ ಕೂಡ ಓದ್ಕೊಂಡು ಬರ್ತೀನಿ. ಈ ನಿರಂತರ ಕಲಿಕೆ ಬಹಳ ಮುಖ್ಯ ಅನ್ಸುತ್ತೆ. ಒಬ್ಬ ವಿದ್ಯಾರ್ಥಿ ಆಗಿರೋದು ಕೊನೆವರೆಗೂ ಬಹಳ ಸಹಾಯ ಆಗುತ್ತೆ ಅಂತ ನನಗನ್ಸುತ್ತೆ. ಮೂರನೇದಾಗಿ ಐ ವಾಸ್ ಆಲ್ವೇಸ್ ಇಮೋಷನಲಿ ಬ್ಯಾಲೆನ್ಸ್ಡ್. ತಕ್ಷಣ ಯಾರ ಮೇಲೆ ಕೋಪಿಸ್ಕೊಳ್ಳೋದು, ಯಾರ ಮೇಲೆ ರಿಯಾಕ್ಟ್ ಮಾಡೋದು, ಇಮಿಡಿಯೇಟ್ ರಿಯಾಕ್ಟ್ ಮಾಡೋದು, ಹಿಟ್ ಆದಾಗ ಬಲೂನ್ ಥರ ಊದ್ಬಿಡೋದು, ಫ್ಲಾಪ್ ಆದಾಗ ಸಿಂಕ್ ಆಗೋದು, ಈ ಥರ ವಿಷಯಗಳು ಆಗಲೇ ಇಲ್ಲ. ಐ ಟ್ರೈ ಟು ಮೇಂಟೈನ್ ಅ ಬ್ಯಾಲೆನ್ಸ್ ಇನ್ ಇಮೋಷನ್ಸ್. ಅದು ಭಾಳ ಭಾಳ ಸಹಾಯ ನನಗೆ. ನಾಲ್ಕನೇದಾಗಿ ನಿಮಗೆ ಪ್ರತಿ ಸಲ ಜೀವನದಲ್ಲಿ 2 ದಾರಿಗಳು ಕಾಣುತ್ತೆ. ಒಂದು ಪ್ರೀತಿಯ ದಾರಿ, ಇನ್ನೊಂದು ದ್ವೇಷದ ದಾರಿ. ಪ್ರತಿ ಸಲ ಇವತ್ತುವರೆಗೂ ಪ್ರೀತಿಯ ದಾರಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದು ನನ್ನ ಸಹಾಯ ಆಗಿದೆ. ಎಷ್ಟು ಪ್ರೀತಿ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತೇವೆ, ಎಷ್ಟು ಈಗೋದಿಂದ ದೂರ ಆಗ್ತೇವೆ, ಎಷ್ಟು ಪ್ರೀತಿಯನ್ನ ಹಂಚ್ತೀವೋ ಅಷ್ಟು ಜೀವನ ಸಮೃದ್ಧಿಯಾಗಿರುತ್ತೆ ಅನ್ನೋದು ನನಗೆ ಸಂಶಯನೇ ಇಲ್ಲ. ಕೊನೆಯದಾಗಿ ನನಗೆ ಅನಿಸೋದು, ಯು ಆರ್ ಓನ್ಲಿ ಯುವರ್ ಥಾಟ್ಸ್. ನಿಮ್ಮ ಯೋಚನೆಗಳಿಗೆ, ನೀವು ನಿಮ್ಮ ತಲೆ ಒಳಗೆ ಓಡಾಡುವ ಯೋಚನೆಗಳಿಗೆ ನೀವಾಗ ಕಾರಣ. ಆ ಯೋಚನೆಗಳು ಎಷ್ಟು ಚೆನ್ನಾಗಿರುತ್ತೋ, ಎಷ್ಟು ಹಿತವಾಗಿರುತ್ತೋ, ಎಷ್ಟು ಪಾಸಿಟಿವ್ ಆಗಿರುತ್ತೋ ಅಷ್ಟು ಪಾಸಿಟಿವ್ ಆಗಿ ನಿಮ್ಮ ಜೀವನ ಆಗುತ್ತೆ ಅನ್ನೋದು ಸಂದೇಹ ನನಗೆ. ಅದರ ಜೊತೆ ಬೇರೆ ಬೇರೆ ಇತ್ತು. ಯು ಮಸ್ಟ್ ಬಿ ಡಿಸಿಪ್ಲಿನ್, ಯು ಮಸ್ಟ್ ಟೇಕ್ ಆಫ್ ಯುವರ್ ಬಾಡಿ. ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಲೇಬೇಕಾಗುತ್ತೆ. ನಿಮ್ಮಲ್ಲಿ ಏನೇ ಕನಸಿದ್ರು ಆ ಕನಸನ್ನು ನನಸು ಮಾಡೋಕ್ಕೆ ನಿಮಗಿರೋ ಒಂದೇ ವಾಹನ ನಿಮ್ಮ ದೇಹ. ನಿಮ್ಮ ದೇಹದ ಕಡೆ ಆರೋಗ್ಯ ಕೊಡಲೇಬೇಕು ಅನಿಸುತ್ತೆ. ಇದು ನನ್ನ ಜೀವನದಲ್ಲಿ ನನಗೆ ಸಹಾಯ ಮಾಡುವಂಥ ವಿಷಯಗಳು. ಈಗಲೂ ಹಾಗೆ ಜೀವನ ನಡೀತಾ ಇದೆ. ಮನೆಯಲ್ಲಿ ಶ್ರೀಮತಿಯವರು ಹ್ಯಾಪಿ ಆಗಿದ್ದಾರೆ. ನನ್ನ ಮಗಳು ಈಗ EEE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿ ಡೆಲಾಯ್ಟ್ ಅನ್ನೋ ಸಂಸ್ಥೆಯಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾಳೆ. ನನ್ನ ಮಗ ಈಗ ಅಂಡರ್ ಗ್ರಾಜುಯೇಟ್ ಓದ್ತಾ ಇದ್ದಾನೆ, ಹೊರದೇಶದಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾನೆ. ನಾನು ಹೇಳಿದಾಗೆ ಈ 2 ಫಿಲ್ಮ್ಸ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 2 ಫಿಲ್ಮ್ ಭೈರಾದೇವಿ ಅಂತ ನಾನು ರಾಧಿಕಾ ಅವರು ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ವಿ. ಇನ್ನೊಬ್ರು ಡೈರೆಕ್ಟ್ ಮಾಡ್ತಾರೆ, ಅದನ್ನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಮುಂದಿನ ವರ್ಷ ವೀಕೆಂಡ್ ರಮೇಶ್ ಶೋ ಅಥವಾ ಕನ್ನಡದ ಕೋಟ್ಯಾಧಿಪತಿ ನಾವು ಶುರು ಮಾಡ್ತೀನಿ. ಎಲ್ಲ ರೋಲ್ಸು ಹಾಗೆ ಮುಂದುವರಿತಾ ಇದೆ. ಹೋಗಿ ಮುಂಚೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನಾಗಿ ಭಾಳ ಭಾಳ ದೊಡ್ಡ ಕಾರಣ ನೀವು. ಥ್ಯಾಂಕ್ ಯು ವೆರಿ ಮಚ್. ಈಗ ರಮೇಶನ್ನ 30 ವರ್ಷಗಳಿಂದ ಬೆಂಕತ್ತ ಬಂದಿದ್ದೀರಿ. ನಾನು ಒಳ್ಳೆಯದನ್ನು ಮಾಡಿದಾಗ ಹೊಗಳಿದಿರಿ, ತಪ್ಪು ಮಾಡಿದಾಗ ಲೈಟಾಗಿ ಕ್ಷಮಿಸಿ ಬಿಟ್ಟಿದ್ದೀರಿ, ನಾನು ಸಹಿಸ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ನಿಮ್ಮೆಲ್ಲರಿಗೂ, ಇದು ನೋಡ್ತಿರುವಂಥ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಪರ್ಸನಲ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಹೋಗಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ, ಸಿನಿಮಾ ಇಲ್ಲಿ ಇಲ್ಲಿವರೆಗೂ ನನ್ನ ಕಥೆ ಅನ್ನೋದು
ಇಂಟರ್ವ್ಯೂ ಬಂದಿದೆ ಅಷ್ಟೇ. ಸೆಕೆಂಡ್ ಹಾಫ್ ಫಸ್ಟ್ ಹಾಫಿಂದ ಚೆನ್ನಾಗಿರುತ್ತೆ ನೋಡ್ಕೊಂಡು. ಥ್ಯಾಂಕ್ ಯು. ರಮೇಶ್ ಅರವಿಂದ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾ ಎಸ್ ಗಟ್ಟಿ ಇವರು ಆಳ್ವಾಸ್ ಸಂಸ್ಥೆ 2018 ಪರವಾಗಿ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. Thank you.